ಸ್ವಾಗತಿಸಲೆಂದು ಕೋರುತ್ತಾ, ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು, ಅಕ್ಕರದ ಬರಹಕ್ಕೆ ಮೊದಲಿಗರು ಯಾರು, ಲೆಕ್ಕ ಇರಿಸಿಲ್ಲ ಜಗತ್ತನ್ನಾದಿ ಬಂಧುಗಳ, ದಕ್ಕುವುದೇ ದೆಸೆ ನಿನಗೆ ಮಂಕುತಿಮ್ಮ ಎಂಬ DVG ಅವರ ಕವಿವಾಣಿಯನ್ನು ಸ್ಮರಿಸುತ್ತಾ, ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಇದರ ನೇತೃತ್ವದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು, ಹೊರನಾಡ ಕನ್ನಡಿಗ ಮಿತ್ರಂಪಾಡಿ ಜಯರಾಮ್ ರೈ ಅಬುದಾಬಿ ಇವರ ಮಹಾಪೋಷಕತ್ವದಲ್ಲಿ ನರಿಮೊಗರು ಗ್ರಾಮ ಪಂಚಾಯತ್ ಹಾಗೂ ನರಿಮೊಗರು ಶಾಲೆಯ ಸಹಕಾರದೊಂದಿಗೆ ಚಿಗುರೆಲೆ ಸಾಹಿತ್ಯ ಬಳಗ ಪುತ್ತೂರು ಇವರ ಸಂಯೋಜನೆಯಲ್ಲಿ ಸಾಹಿತ್ಯದ ನಡಿಗೆ ಗ್ರಾಮದ ಕಡೆಗೆ ಅಭಿಯಾನದ ಅಂಗವಾಗಿ ಗ್ರಾಮ ಸಾಹಿತ್ಯ ಸಂಭ್ರಮ ಸರಣಿ 16 ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನು ಅಭಿಮಾನದಿಂದ ಸ್ವಾಗತಿಸ್ತಾ ಇದ್ದೇನೆ. ಕನ್ನಡ ಭಾಷೆ, ಅದರ ಸಾಹಿತ್ಯ, ಕಲೆ, ಸಂಸ್ಕೃತಿಯನ್ನು ಉಳಿಸುವ ಮತ್ತು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಸಾಹಿತ್ಯ ಎಂಬುದು ಜೀವನದ ಪ್ರತಿಬಿಂಬ, ಮನಸ್ಸಿನ ಭಾವನೆಗಳನ್ನು ಹೊರಹಾಕುವ ಒಂದು ದಾರಿಯಾಗಿದೆ. ಕವನ ಕಥೆಗಳ ಮೂಲಕ ಜನಜಾಗೃತಿಯನ್ನು ಕೂಡ ಮೂಡಿಸಬಹುದು. ಕಾಲ ಬದಲಾದಂತೆ ಶಿಕ್ಷಣವು ಅಂಕ ಮತ್ತು ಪ್ರತಿಷ್ಠೆತೆಯ ರಂಗವಾದರೆ ಉದ್ಯೋಗವು ಹಣ ಸಂಪಾದನೆಯ ಮೂಲ ಮಾತ್ರವಾಗತೊಡಗಿತು. ಸಮಾಜದಲ್ಲಿ ಬುದ್ಧಿಜೀವಿಗಳೆನಿಸಿಕೊಂಡವರು ಪ್ರತಿಷ್ಠಿತರು ಎನಿಸಿಕೊಳ್ಳುವ ಭರದಲ್ಲಿ ಮಾನಸಿಕ ನೆಮ್ಮದಿ, ಆತ್ಮೀಯತೆಯಿಂದ ದೂರವಾಗತೊಡಗಿದ ಮನುಷ್ಯ ಅನಾರೋಗ್ಯದ ಗೂಡಾಗತೊಡಗಿದ. ಮತ್ತೆ ನಾವು ಕಳೆದುಕೊಂಡದ್ದು ಏನು ಎಂದು ಹುಡುಕಾಡುವಂತಾದಾಗ ಅಂತಹ ಒಂದು ಸಂದರ್ಭದಲ್ಲಿ ಪುತ್ತೂರು ತಾಲೂಕಿನ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾಗಿ ಉಮೇಶ್ ನಾಯಕರವರಂತಹ ಒಬ್ಬ ಸಮರ್ಥ ನಾಯಕನ ಕೈಗೆ ದೊರಕಿತು ಎಂಬುದು ನನ್ನ ಭಾವನೆ. ಹೊರದೇಶದಲ್ಲಿದ್ದುಕೊಂಡು ಕನ್ನಡ ಸಾಹಿತ್ಯದ ಪೋಷಕತ್ವವನ್ನು ವಹಿಸಿರುವಂತಹ ಮಿತ್ರಂಪಾಡಿ ಜಯರಾಮ್ ರೈ ಇವರಿಗೆ ಗೌರವವನ್ನು ಸಮರ್ಪಿಸುತ್ತಾ, ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡಿರುವಂತಹ ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಶ್ರೀಯುತ ಉಮೇಶ್ ನಾಯಕ್ ಇವರಿಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್. ಇವರಿಗೆ ನಾರಾಯಣ ಕುಂಬ್ರ ಇವರು ಶಾಲು ಹಾಕಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಈ ದಿನದ ಸಭಾ ಕಾರ್ಯಕ್ರಮದ ಉದ್ಘಾಟಕರು, ಹಿರಿಯರು, ಸಾಂದೀಪನಿ ಗ್ರಾಮೀಣ ವಿದ್ಯಾಸಂಸ್ಥೆಯ ಅಧ್ಯಕ್ಷರು ಆಗಿರುವಂತಹ, ನಮ್ಮ ಶಾಲೆಯಲ್ಲಿ ಹಲವಾರು ವರ್ಷಗಳ ಕಾಲ ಶಿಕ್ಷಣ ತಜ್ಞರಾಗಿ ಸೇವೆ ಸಲ್ಲಿಸಿದವರು ಶ್ರೀಯುತ ಜಯರಾಮ್ ಕೆದ್ಲಾಯ ಸರ್. ತಮಗೆ ಶಾಲಾ ಪರವಾಗಿ ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ನ ಕಾರ್ಯಕ್ರಮದ ಅಂಗವಾಗಿ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ ಸರ್. ಸರ್ವಾಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರುವ ನಮ್ಮ ಶಾಲಾ ವಿದ್ಯಾರ್ಥಿನಿ ಪೂಜಾಶ್ರೀ ಇವರಿಗೆ ಪ್ರೀತಿಪೂರ್ವಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ತಿಳಿದ ಭಾಷೆಗೊಂದು ಪದ, ಪದಕ್ಕೊಂದು ಪ್ರಾಸ ಸೇರಿಸಿ ಕವನ, ಇದು ಸಾಹಿತ್ಯದ ಅಭಿರುಚಿ ಇರುವವರಿಗೆ ಮಾತ್ರ ಅನುಭವವಾಗುವಂಥದ್ದು. ಇವರ ವಾಟ್ಸಪ್ ಸ್ಟೇಟಸ್ಗಳಲ್ಲಿ ಮಳೆ, ಮದುವೆ, ಆ್ಯನಿವರ್ಸರಿ, ಹುಟ್ಟುಹಬ್ಬ ಹೀಗೆ 10 ವಿಷಯಗಳನ್ನು ನೇಯ್ದ ಒಂದೊಂದು ಕವನಗಳು ಓದುಗರ ಮನಸೂರಗೊಳ್ಳುವಂಥದ್ದು. ಸ್ವತಃ ಒಬ್ಬರು ಕವಿಯಾಗಿದ್ದು ಈ ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮದ ವೇದಿಕೆಯನ್ನು ಅಲಂಕರಿಸಿರುವ ನಮ್ಮ CRP ಅವರಾದ ಶ್ರೀಮತಿ ಪರಮೇಶ್ವರಿ ಮೇಡಮ್ ತಮ್ಮನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಶಾಲೆ STMC ಅಧ್ಯಕ್ಷರಾದ ಶ್ರೀಯುತ ಕೃಷ್ಣರಾಜ್ ಜೈನ್ ತಮ್ಮನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಈ ದಿನದ ಕಾರ್ಯಕ್ರಮದಲ್ಲಿ ಸಾಧಕರನ್ನು ಅಭಿನಂದಿಸಲಿರುವ ಶ್ರೀಯುತ ಲಕ್ಷ್ಮೀಶ ತೋಳ್ಪಾಡಿ ಸರ್ ನಾರಾಯಣ ಕುಂಬ್ರರವರು ಫೋನ್ ಮಾಡಿ ಸಾಹಿತ್ಯ ಕ್ಷೇತ್ರದಲ್ಲಿ ನರಿಮೊಗರಲ್ಲಿ ಯಾರಾದರೂ ಇದ್ದಾರಾ ಮೇಡಮ್ ಎಂದು ಕೇಳಿದರು. ನಾನು, ನೀವು ಇದ್ದಾರಾ ಅಂತ ಹೇಳ್ತೀರಲ್ಲ ಸರ್, ಸಾಹಿತ್ಯ ಕ್ಷೇತ್ರದಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತರು ನಮ್ಮ ಊರಲ್ಲಿದ್ದಾರೆ. ನಮ್ಮ ನರಿಮೊಗರಿನ ಮಾಣಿಕ್ಯ ಶ್ರೀಯುತ ಲಕ್ಷ್ಮೀಶ ತೋಳ್ಪಾಡಿ ಸರ್ ತಮ್ಮನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಹಾಗೆ ಇಂದು ಅಭಿನಂದನೆಯನ್ನು ಪಡೆಯಲಿರುವಂತಹ ಶ್ರೀಯುತ ಅವಿನಾಶ್ ಕೊಡಂಕಿರಿ ಸರ್, ಸಂಚಾಲಕರು, ಸರಸ್ವತಿ ವಿದ್ಯಾಮಂದಿರ ಪುರುಷರಕಟ್ಟೆ. ಹೆಮ್ಮೆಯಿಂದ ನನ್ನ ಮಗಳ ಗುರುಗಳೆಂದು ಹೇಳಿಕೊಳ್ಳಲು ನಾನು ತುಂಬ ಹೆಮ್ಮೆ ಪಡ್ತೇನೆ. ಹಾಗೆ ಇತ್ತೀಚೆಗೆ ಅರಣ್ಯ ಮಿತ್ರ ಅಂತ ಹೇಳುವಂತಹ ಪ್ರಶಸ್ತಿಯನ್ನು ಕೂಡ ಪಡ್ಕೊಂಡಿದ್ದಾರೆ. ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್. ಶ್ರೀಮತಿ ಯಮುನಾ ಪೂಜಾರಿ, ಪ್ರಸಿದ್ಧ ನಾಟಿ ವೈದ್ಯರು,
ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಾಟಿ ಔಷಧಿಯನ್ನು ನೀಡುವ ಯಮುನಕ ತಮಗೆ ಆತ್ಮೀಯ ಸ್ವಾಗತ. ಶ್ರೀಮತಿ ಸವಿತಾ ಮೇಡಮ್, ನಿವೃತ್ತ ಶಿಕ್ಷಕರು, ಇಂದು ಅಭಿನಂದನೆಯನ್ನು ಸ್ವೀಕರಿಸಲಿದ್ದೀರಿ. ತಮಗೆ ಕಾರ್ಯಕ್ರಮಕ್ಕೆ ಆಧಾರದ ಸ್ವಾಗತ ಮೇಡಮ್. ಶ್ರೀಯುತ ಸುಧಾಕರ್ ಕುಲಾಲ್, ಜಾನಪದ ಪರಿಷತ್ನ ಜಿಲ್ಲಾ ಸದಸ್ಯರು, ಜಾನಪದ ಕ್ಷೇತ್ರದಲ್ಲಿ ತಮ್ಮ ಪ್ರತಿಭೆಗೆ ಇಂದು ಅಭಿನಂದಿಸಲ್ಪಡುತ್ತಿದ್ದೀರಿ ಸರ್. ತಮಗೆ ಆತ್ಮೀಯ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವಿದ್ವಾನ್ ಗೋಪಾಲಕೃಷ್ಣ, ಕಲೆ ಸಾಹಿತ್ಯದ ಕ್ಷೇತ್ರದಲ್ಲಿ ತಮ್ಮ ಸಾಧನೆಯನ್ನು ಗುರುತಿಸಿ ಇಂದು ಅಭಿನಂದಿಸಲ್ಪಡುತ್ತಿದ್ದೀರಿ ಸರ್. ನಮ್ಮ ಶಾಲೆಯಲ್ಲಿ 1 ವರ್ಷಗಳ ಕಾಲ ಸರ್ಕಾರದ ಯೋಜನೆಯಲ್ಲಿ ನಾಟ್ಯ ಗುರುಗಳಾಗಿ ಸೇವೆಯನ್ನು ಕೂಡ ಸಲ್ಲಿಸಿರುತ್ತೀರಿ. ತಮ್ಮ ಮೃದು ನಡೆ, ಮಧುರ ಮಾತು, ಅಪಾರ ಪ್ರತಿಭೆಗೆ ಗೌರವವನ್ನು ಸಲ್ಲಿಸ್ತಾ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ ಸರ್. ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಬಂಗಾರಡ್ಕ, ಸಾಹಿತ್ಯ, ವೈದ್ಯಕೀಯ, ಜನಜಾಗೃತಿ, ಇದೊಂದು ಅಪರೂಪದ ಕಾಂಬಿನೇಷನ್ ಎಂದು ಹೇಳಲು ತಪ್ಪಾಗದು. ಆಯುರ್ವೇದದ ಬಗ್ಗೆ ಅಪಾರ ಜ್ಞಾನ, ಜೊತೆಗೆ ಆಯುರ್ವೇದ ಉಳಿವಿಗೆ ಜನಜಾಗೃತಿಗಾಗಿ ಶ್ರಮಿಸುತ್ತಿರುವ ತಮ್ಮನ್ನು ಕಾರ್ಯಕ್ರಮಕ್ಕೆ ಆದರದಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ತಾರನಾಥ ಸವಣೂರು, ಶಿಕ್ಷಣ, ಕಲೆ ಹಾಗೂ ಪರಿಸರ ಈ ಕ್ಷೇತ್ರದಲ್ಲಿ ಸಾಧನೆಗೆ ಇಂದು ಅಭಿನಂದಿಸಲ್ಪಡುತ್ತಿದ್ದೀರಿ ಸರ್. ಮಿಯೋವಾಕಿ ಅಂತ ಹೇಳುವಂತಹ ಒಂದು ವಿಶಿಷ್ಟ ಯೋಜನೆಯ ಮೂಲಕ ಸುಮಾರು 1,000 ಹಣ್ಣಿನ ಗಿಡಗಳನ್ನು ನೆಡಿಸಿ ನಿರ್ವಹಣೆ ಮಾಡುತ್ತಿದ್ದೀರಿ. ರಂಗಕಲೆ, ಯಕ್ಷಗಾನ, ಜಾನಪದ ಎಲ್ಲ ಕ್ಷೇತ್ರಗಳಲ್ಲಿ ಸದಾ ಮುಂಚೂಣಿಯಲ್ಲಿರುವವರು. ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಶಸ್ತಿಗಳು ತಮ್ಮನ್ನು ಅರಸಿಕೊಂಡು ಬರಲಿ ಎಂದು ಹಾರೈಸುತ್ತಾ ಕಾರ್ಯಕ್ರಮಕ್ಕೆ ತಮ್ಮನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಹಾಗೆ ಈ ದಿನ ನಮ್ಮೊಂದಿಗೆ ಸಾಹಿತ್ಯ ಸಂಭ್ರಮದಲ್ಲಿ ಪಾಲ್ಗೊಂಡ ಪುಟಾಣಿಗಳು, ಇವರನ್ನು ಕರೆದುಕೊಂಡು ಬಂದಿರುವ ಶಿಕ್ಷಕರು, ಪೋಷಕರು, ಚಿಗುರೆಲೆ ಸಾಹಿತ್ಯ ಬಳಗದ ಸದಸ್ಯರು, ನಮ್ಮ STMCಯ ಸದಸ್ಯರು, ಅಡಿಗೆ ಸಿಬ್ಬಂದಿಗಳು, ಶಿಕ್ಷಕರು ಹಾಗೆ ವಿದ್ಯಾರ್ಥಿಗಳಿಗೆ ಪ್ರೀತಿಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಜೊತೆಯಲ್ಲಿ ನಮ್ಮ ಶಾಲೆಯ ವತಿಯಿಂದ ಒಂದು ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಜೋಸ್ ಆಲುಕಾಸಿನ ರತೀಶ್ ರವರು ನಮ್ಮೊಂದಿಗಿದ್ದಾರೆ. ನಮ್ಮ ಸರ್ಕಾರಿ ಶಾಲೆಗೆ ಸುಮಾರು 1,02,000 ರೂಪಾಯಿಗಳ ವಸ್ತುಗಳ ಪ್ರಾಯೋಜಕತ್ವವನ್ನು ವಹಿಸಿಕೊಂಡಿದ್ದಾರೆ. ಇವರಿಗೆ ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ. ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸರ್. ಹಾಗೆ ಹಿರಿಯರು, ನನ್ನ ಬಾಲ್ಯದಲ್ಲಿ ನಮಗೆ ವ್ಯಕ್ತಿತ್ವ ವಿಕಸನ ಶಿಬಿರ, ಸಾಹಿತ್ಯ ಪೋಷಕ ಬಳಗ ಮೊದಲಾದವುಗಳನ್ನು ಹಮ್ಮಿಕೊಂಡು ಅತ್ಯಂತ ಹಿರಿಯರು, ಗೌರವಾನ್ವಿತರು ನಾರಾಯಣ ರೈ ಕುಕ್ಕವಳ್ಳಿ ಸರ್ ಇದ್ದೀರಿ, ನಿವೃತ್ತ ಗುರುಗಳ ಅಧ್ಯಾಪಕರು. ಇವರನ್ನು ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್. ಹಾಗೆ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದ ಎಲ್ಲರನ್ನು ಮಗದೊಮ್ಮೆ ಸ್ವಾಗತಿಸುತ್ತಾ, ತಿರುಳು ಎಷ್ಟು ರುಚಿಯೋ ಅಷ್ಟೇ ಕವಚವೂ ಕೂಡ ಗಟ್ಟಿಯಾಗಿರಬೇಕು. ಇದಕ್ಕೆ ಒಂದು ಉದಾಹರಣೆ ಹೇಳಿದರೆ ಹಲಸಿನ ಹಣ್ಣು. ಇದರ ತೊಳೆ ಚಿನ್ನದ ಬಣ್ಣ, ಅಮೃತದ ರುಚಿ, ಅನನ್ಯವಾದ ಪರಿಮಳ. ಆದ್ದರಿಂದಲೇ ಅದಕ್ಕೆ ಗಟ್ಟಿಯಾದ ಕವಚ, ಮೇಲೆ ಮುಳ್ಳುಗಳು, ಸಾಲದಕ್ಕೆ ಒಳಗೆ ಮೇಣ. ಇದು ಪ್ರಕೃತಿಯ ಸಂದೇಶ. ಇದರಲ್ಲೊಂದು ಸಂದೇಶವೆಂದರೆ ಬಲು ರುಚಿಯಾದ ತಿರುಳಿಗೆ ಗಟ್ಟಿಯಾದ ಕವಚ ಬೇಕು. ಅಂತೆಯೇ ನಮ್ಮ ಕನ್ನಡಕ್ಕೆ ಕೂಡ ಪೋಷಿಸುವವರು, ರಕ್ಷಿಸುವವರು, ಮುಂದಿನ ಪೀಳಿಗೆ ರವಾನಿಸುವ ಮಹಾನ್ ವ್ಯಕ್ತಿಗಳೀಗ ನಮ್ಮೊಂದಿಗಿದ್ದಾರೆ. ನಾವು ಕೂಡ ಸಾಧ್ಯವಾದಷ್ಟು ಶ್ರಮಿಸೋಣ. ನಮ್ಮಿಂದ ಸಾಧ್ಯವಾದಷ್ಟು ಕನ್ನಡದ ಕಂಪನ್ನು ಹರಡೋಣ, ಮುಂದಿನ ಪೀಳಿಗೆಗೆ ರವಾನಿಸೋಣ ಎಂಬ ಆಶಯದೊಂದಿಗೆ ಎಲ್ಲರನ್ನು ಮತ್ತೊಮ್ಮೆ ಸ್ವಾಗತಿಸ್ತಾ ಅವಕಾಶಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮಾತುಗಳೊಂದಿಗೆ ವೇದಿಕೆ ಎತ್ತ ಗ್ರಾಮ ಸಾಹಿತ್ಯ ಸಂಭ್ರಮದ ಸಂಚಾಲಕರಾದ ಕುಂಬ್ರದ ನಾರಾಯಣ ಸರ್, ನಿಮಗಿದು ಪ್ರಾಸ್ತಾವಿಕ ಮಾತುಗಳಿಗೋಸ್ಕರ ವೇದಿಕೆ. ಪಂಚಾಯತಲ್ಲಿ ಮೀಟಿಂಗ್ ಇರುವ ಕಾರಣ ಅವರ ಅನುಪಸ್ಥಿತಿಯಲ್ಲಿ, ಅಧ್ಯಕ್ಷರು ಉಪಾಧ್ಯಕ್ಷರ ಅನುಪಸ್ಥಿತಿಯಲ್ಲಿ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಸುಧಾಕರ್ ಕುಲಾಲ್ ಸರ್ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಹಾಗೆ ಇಂದು ನಮ್ಮಿಂದ ನಮಸ್ಕಾರ. ಗ್ರಾಮ ಸಾಹಿತ್ಯ ಸಂಭ್ರಮ ಎಂದರೆ ಆಸಕ್ತಿ ಇಲ್ಲದ 100 ಜನರನ್ನು ಸೇರಿಸುವ ಕಾರ್ಯಕ್ರಮ ಖಂಡಿತ ಅಲ್ಲ. ಸಾಹಿತ್ಯದಲ್ಲಿ ಆಸಕ್ತಿ ಇರುವ ವಿದ್ಯಾರ್ಥಿಗಳನ್ನು ಮಾತ್ರವೇ ಒಟ್ಟು ಸೇರಿಸಿ ನಡೆಸುವ ಕಾರ್ಯಕ್ರಮವಿದಾಗಿದೆ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟನಾ ಕಾರ್ಯಕ್ರಮ, ಸಾಧಕರಿಗೆ ಸನ್ಮಾನ, ಈ ಗ್ರಾಮದ ಮತ್ತು ನಂತರ ಕನ್ನಡದಲ್ಲೂ IAS ಬರೆಯಿರಿ ಕುರಿತು ಮಾರ್ಗದರ್ಶನ, ಬಾಲಕವಿಗೋಷ್ಠಿ, ಬಾಲಕಥಾಗೋಷ್ಠಿ, ಪ್ರವಾಸ ಕಥನ. ಇದರ ಅಧ್ಯಕ್ಷತೆಯನ್ನು ಗ್ರಾಮ ಶಾಲಾ ಮುಖ್ಯ ಗುರುಗಳು ಅಥವಾ ಶಿಕ್ಷಕರು ವಹಿಸುತ್ತಾರೆ.
ವಿದ್ಯಾರ್ಥಿಗಳನ್ನು ಬರವಣಿಗೆ ಮತ್ತು ಸಾಹಿತ್ಯ ಕ್ಷೇತ್ರಕ್ಕೆ ಸೆಳೆಯಬೇಕೆಂಬ ದೂರದೃಷ್ಟಿಯಿಂದ ಈ ಸರಣಿ ಕಾರ್ಯಕ್ರಮದಲ್ಲಿ ನನ್ನ ಆಪ್ತಮಿತ್ರ ಕುರಿತಾಗಿ ಲೇಖನ ವಾಚನ ಹಮ್ಮಿಕೊಳ್ಳಲಾಗಿದೆ. ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತ ಶ್ರೀ ಮನ್ಮಥ ಶೆಟ್ಟಿಯವರ ಸಲಹೆ ಮೇರೆಗೆ ಈ ಗೋಷ್ಠಿಯನ್ನು ಈ ಸರಣಿ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೇವೆ. ಹಾಗೆ ವಿವಿಧ ಶಾಲಾ ವಿದ್ಯಾರ್ಥಿಗಳಿಂದ ಮಧ್ಯಾಹ್ನ ಸಾಂಸ್ಕೃತಿಕ ಕಾರ್ಯಕ್ರಮವು ನಡೆಯಲಿದೆ. ಇನ್ನೊಂದು ವಿಶೇಷತೆ ಎಂದರೆ ಸಾಹಿತ್ಯ ಸಮ್ಮೇಳನದ ರೂಪದಲ್ಲಿಯೇ ಈ ಗ್ರಾಮ ಸಾಹಿತ್ಯ ಸಂಭ್ರಮ ನಡೆಯುತ್ತಿರುವುದರಿಂದ ಆ ಗ್ರಾಮದ ಒಂದು ಶಾಲೆಯ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿಯವರು ಸರ್ವಾಧ್ಯಕ್ಷತೆ ಮತ್ತು ಸಮಾರೋಪ ಭಾಷಣಕಾರರಾಗಿ ವೇದಿಕೆ ಹಂಚಿಕೊಳ್ಳಲಿದ್ದಾರೆ. ಇವತ್ತಿನ ಸರ್ವಾಧ್ಯಕ್ಷತೆಯನ್ನು ಕುಮಾರಿ ಪೂಜಾಶ್ರೀ 8ನೇ ತರಗತಿ ವಿದ್ಯಾರ್ಥಿ ಸರ್ಕಾರಿ ಉನ್ನತ ಹಿರಿಯ ಪ್ರಾಥಮಿಕ ಶಾಲೆ ನರಿಮೊಗರು ಇವರು ವಹಿಸಿಕೊಂಡಿದ್ದಾರೆ. ಹಾಗೆ ಭಾಗವಹಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಸಾಹಿತ್ಯ ಪರಿಷತ್ ಘಟಕ ಪುತ್ತೂರು ಸಾಕ್ಷಿ ಪತ್ರ ಮತ್ತು ಪುಸ್ತಕ ಬಹುಮಾನ ನೀಡಲಾಗುತ್ತದೆ. ಒಟ್ಟಿನಲ್ಲಿ ಬೆಳಗಿನಿಂದ ಸಂಜೆ 3 ಗಂಟೆವರೆಗೂ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತಿದೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಸರ್ವ ಸದಸ್ಯರು, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, SDMC ಅಧ್ಯಕ್ಷರು ಮತ್ತು ಸರ್ವ ಪದಾಧಿಕಾರಿಗಳು, ಎಲ್ಲ ಶಾಲೆಯ ಮುಖ್ಯ ಗುರುಗಳು, ಶಿಕ್ಷಕ ವೃಂದ, ವಿದ್ಯಾರ್ಥಿಗಳು, ಶಾಂತಿಗೋಡು ಮತ್ತು ನರಿಮೊಗರು ಗ್ರಾಮದ ಜನತೆಗೆ ಕನ್ನಡ ಸಾಹಿತ್ಯ ಪರಿಷತ್ ಪುತ್ತೂರು ತಾಲೂಕು ಘಟಕದ ವತಿಯಿಂದ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ಸಾಹಿತ್ಯವೆನ್ನುವುದು ಬರಿಯ ಮನೋರಂಜನೆ, ಬರಹ, ಸಮಯದ ಸದುಪಯೋಗ ಮಾತ್ರವಲ್ಲ, ಅದು ಮನುಷ್ಯರಿಗೆ ಜೀವನ ಪರ್ಯಂತ ಒಡನಾಡಿ, ಸ್ನೇಹಿತ, ಮಹಾಶಕ್ತಿ ಸಹ. ಸಾಹಿತ್ಯದ ನಡಿಗೆ ಗ್ರಾಮದ ಕಡೆಗೆ ಎಂಬ ಧ್ಯೇಯದೊಂದಿಗೆ ಶಾಲಾ ಮಕ್ಕಳು ಮತ್ತು ಯುವ ಮನಸ್ಸುಗಳನ್ನು ಸಾಹಿತ್ಯದ ಅಭಿರುಚಿಗೆ ಸೆಳೆಯುವ ಮೂಲಕ ಈ ಗ್ರಾಮ ಸಾಹಿತ್ಯ ಸಂಭ್ರಮ ನಾಂದಿ ಹಾಡಿದೆ. ಇಷ್ಟರವರೆಗೆ ನಾವು ಸುಮಾರು ಇವತ್ತಿನ ಕಾರ್ಯಕ್ರಮ ಸೇರಿ 16 ಸರಣಿ ಕಾರ್ಯಕ್ರಮಗಳನ್ನು ನಡೆಸ್ತಾ ಬಂದಿದ್ದೇವೆ. ಇದರಲ್ಲಿ ಸುಮಾರು 101 ಸಾಧಕರಿಗೆ ಸನ್ಮಾನವನ್ನು ಮಾಡಿದ್ದೇವೆ. 101 ಸಾಧಕರಿಗೆ ಸನ್ಮಾನವನ್ನು ಮಾಡಿದ್ದೇವೆ. ಹಾಗೆ 1114 ವಿದ್ಯಾರ್ಥಿಗಳು ವಿವಿಧ ಗೋಷ್ಠಿಗಳಲ್ಲಿ ಭಾಗವಹಿಸಿ ಅವರಿಗೆ ವೇದಿಕೆಯನ್ನು ಒದಗಿಸಿಕೊಟ್ಟಿದ್ದೇವೆ. ಹಾಗೆ 179 ಶಾಲೆಗಳು ಈ ಗೋಷ್ಠಿಗಳಲ್ಲಿ ಭಾಗವಹಿಸಿದ್ದಾರೆ. 65 ವಿವಿಧ ಗೋಷ್ಠಿಗಳ ಅಧ್ಯಕ್ಷತೆಯನ್ನು ಸುಮಾರು 16 ಸರಣಿ ಕಾರ್ಯಕ್ರಮಗಳಲ್ಲಿ ವಹಿಸಿಕೊಂಡಿದ್ದಾರೆ. ಸಾರ್ವಜನಿಕರಿಗೆ ವೇದಿಕೆಯನ್ನು ಸುಮಾರು 205 ಜನರಿಗೆ ಒದಗಿಸಿಕೊಟ್ಟಿದ್ದೇವೆ. ಇದೆಲ್ಲ ಈ ಗ್ರಾಮ ಸಾಹಿತ್ಯ ಸಂಭ್ರಮದ ಇಷ್ಟರವರೆಗೆ ನಾವು ಅವಕಾಶ ನೀಡಿದಂಥ ಅಥವಾ ವೇದಿಕೆ ಹಂಚಿಕೊಂಡಂಥ ಮಾಹಿತಿಗಳು. ಮತ್ತು ಸ್ವಾಗತದಲ್ಲಿ ನಮ್ಮ ಲಕ್ಷ್ಮೀಶ ತೋಲ್ಪಾಡಿ ಅವರ ಪರಿಚಯ ನನಗೆ ನಿಜವಾಗಿ ಅವರ ಊರು ಲಕ್ಷ್ಮೀಶ ತೋಲ್ಪಾಡಿ ಅಂದರೆ ಈಗ ನಾರಾಯಣ ಕುಂಬ್ರ ನಮಗೆ ನರಿಮೊಗರು ಗ್ರಾಮದವರಂತ ಗೊತ್ತಿರೋದಿಲ್ಲ. ಹಾಗಾಗಿ ನಾನು ಅವರ ಹತ್ರ ಕ್ಷಮೆ ಕೇಳ್ತೇನೆ. ಅಂದರೆ ನಾವು ಪ್ರತಿ ಗ್ರಾಮಕ್ಕೆ ಹೋಗಿ ನಾವು ಅವರ ಸಾಧಕರನ್ನು ನಾವು ಕೇಳಿಕೊಂಡು ಆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅಥವಾ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಅಥವಾ ಶಿಕ್ಷಕರಲ್ಲಿ ವಿಚಾರಿಸಿಕೊಂಡು ನಾವು ಸಾಧಕರನ್ನು ಆಯ್ಕೆ ಮಾಡೋದು. ಅದರಲ್ಲಿ ಸಮಿತಿ ಇದೆ, ಆ ಸಮಿತಿಯವರು ಆಯ್ಕೆ ಮಾಡ್ತಾರೆ. ಮತ್ತು ನಮಗೆ ಮುಖತಃ ಪರಿಚಯ ಯಾರದೂ ಇಲ್ಲ ನನಗೆ, ಹಾಗಾಗಿ ನಿಮ್ಮಲ್ಲಿ ಕ್ಷಮೆಯನ್ನು ಕೇಳ್ತೇನೆ. ಹಾಗೆ ಈ ಪ್ರಾಸ್ತಾವಿಕ ಭಾಷಣಕ್ಕೆ ಪೂರ್ಣ ವಿರಾಮ ನೀಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸುಂದರ ಪ್ರಾಸ್ತಾವಿಕ ಮಾತುಗಳನ್ನು ಸಭೆಯಲ್ಲಿ ಬಿತ್ತರಿಸಿದ ನಾರಾಯಣ್ ಸರ್, ನಿಮಗಿದು ದೀಪವನ್ನು ಬೆಳಗಿಸಿ ಕಾರ್ಯಕ್ರಮವನ್ನು ಉದ್ಘಾಟಿಸಬೇಕಾಗಿ ಶ್ರೀ ಜಯರಾಮ್ ಕೆದಿಲಾಯ ಶಿಬರ ಇವರ ಹತ್ರ ವಿನಂತಿಸ್ತಾ ಇದ್ದೀನಿ. ವೇದಿಕೆಯಲ್ಲಿ ಜ್ಞಾನವನ್ನು ತೊಳಗಿಸಿ ಜ್ಞಾನವನ್ನು ಬೆಳಗಿಸುವ ದಿವ್ಯ ರೂಪ ಈ ದೀಪ. ದೈವ ಶಕ್ತಿ ಇರುವ ಏನೇ ಪಕ್ಷಪಾತ ನಿಲುವಿಲ್ಲದೆ ಈ ಬೆಳಕು ಸಾಹಿತ್ಯ ಅಭಿಮಾನಿಗಳ ಹೃದಯದಲ್ಲೂ ಬೆಳಗಿ ಈ ಸಾಹಿತ್ಯ ಇಡೀ ಜಗತ್ತಿಗೆ ಬೆಳಕಾಗಿ
ಎಲ್ಲರೂ ಜ್ಞಾನದ ಬೆಳಕಿನಲ್ಲಿ ಸುಂದರ ಜೀವನವನ್ನು ನಡೆಸಲಿ ಎಂದು ಆಶೀರ್ವದಿಸುವ ಈ ಬೆಳಕು ನಮ್ಮೊಂದಿಗೆ ಎಂದೂ ಇರಲಿ. ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ನಾನು ಕಲಿತ ಶಾಲೆಯಲ್ಲಿ ನಡೀತಾ ಇದ್ದೆ. ಸುಮಾರು 65 ವರ್ಷಗಳ ಹಿಂದೆ ಇದೇ ಶಾಲೆಯಲ್ಲಿ ಕಲಿತಾ ಇದ್ದೆ. ಅಂತ ಹಲವು ವರ್ಷ ಇಲ್ಲಿ ಶಾಖೆಯನ್ನು ಮಾಡ್ತಾ ಈ ಶಾಲೆಯಲ್ಲಿ ರಾತ್ರಿ ಶಾಲೆ ಕೂಡ ನಡೀತಾ ಮಾಡ್ತಾ ಇದ್ದೆ ಅಂತ ಹೇಳೋದಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಇವತ್ತು ಅಧ್ಯಕ್ಷರು ನಮ್ಮ ಮಿತ್ರರೇ ಉಮೇಶ ನಾಯಕರು, ಇಲ್ಲಿಯ ಮುಖ್ಯೋಪಾಧ್ಯಾಯರೇ, ವೇದಿಕೆ ಅಧ್ಯಕ್ಷರೇ, ವೇದಿಕೆಯಲ್ಲಿರೋ ಎಲ್ಲ ಗಣ್ಯರೇ, ವೇದಿಕೆಯ ಎದುರಿರುವಂಥ ಎಲ್ಲ ಮಿತ್ರರೇ ಮತ್ತು ನನ್ನ ವಿದ್ಯಾರ್ಥಿಗಳೇ, ಈ ದಿವಸ ಸಾಹಿತ್ಯ ಸಂಭ್ರಮ ಅಂಥೇಳಿ ಹಳ್ಳಿಯಲ್ಲಿ ಪ್ರತಿಯೊಂದು 4 ಗ್ರಾಮಕ್ಕೆ ಒಂದು 8 ಶಾಲೆಗಳನ್ನು ಕೇಂದ್ರವಾಗಿಟ್ಟುಕೊಂಡು ಸಾಹಿತ್ಯ ಸಂಭ್ರಮ ಮಾಡ್ತಾ ಇದ್ದಾರೆ. ಬಹಳ ಒಳ್ಳೆಯದು. ಸಾಹಿತ್ಯ ಸಂಭ್ರಮ ಮಕ್ಕಳಿಗೆ ಮುಟ್ಟಬೇಕು. ದೊಡ್ಡವರಾದ ಮೇಲೆ ಅವರ ಇಂಟ್ರೆಸ್ಟ್ನಲ್ಲಿಯೇ ಕಲಿಬೇಕಷ್ಟೇ ಹೊರತು ಮತ್ತೆ ಶುರುವಾಗುವುದಿಲ್ಲ. ಅದು ಶುರುವಾಗುವಂಥದ್ದು ಸಾಹಿತ್ಯ ಅಂತ ಹೇಳೋದು ಮಕ್ಕಳಲ್ಲಿಯೇ ಶುರುವಾಗಬೇಕು. ಅದಕ್ಕೆ ಸರಿಯಾದ ಪ್ರಯತ್ನ ಮಾಡ್ತಾ ಇದ್ದಾರೆ ಉಮೇಶ ನಾಯಕರ ತಂಡ. ಭಾಳ ಖುಷಿ ಪಡ್ತಾ ಇದ್ದೇನೆ. ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತೇಳಿ ತುಂಬ ಹೇಳ್ತಾರೆ ಬಾಯಿಯಲ್ಲಿ. ಆದರೆ ಈ ಇಂಗ್ಲೀಷಿನ ಬೊಳ್ಳದಲ್ಲಿ ನೆರೆಯಲ್ಲಿ ಕನ್ನಡ ಉಳಿಸಲಿಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ಒಂದು, ನಮಗೆ ಸ್ವಾಭಿಮಾನ ಅಂಥೇಳಿ ಇಲ್ಲ, ನಮ್ಮ ಜೀವಕ್ಕೆ ಬೆಲೆ ಇಲ್ಲ ಅಂಥೇಳಿ ಆಗಿದೆ. ನಮ್ಮ ಜೀವ ಕನ್ನಡ, ನಾವು ಕಲಿತದ್ದು ಕನ್ನಡ, ನಮ್ಮ ಊರಿನಲ್ಲಿ ಮಾತಾಡೋದು ತುಳು ಅಥವಾ ಕನ್ನಡ, ನಮ್ಮ ರಾಜ್ಯ ಕನ್ನಡ. ಆದರೆ ಕನ್ನಡಕ್ಕಿಂತ ಹೆಚ್ಚು ಮೋಹ, ತಾಯಿಗಿಂತ ಹೆಚ್ಚು ಮೋಹ ಹೆಂಡತಿಯಲ್ಲಿ ಅಂತ ಹೇಳುವಂಥ ಒಂದು ಮಾತು ಹೇಳ್ತಾರೆ. ಅದೇ ರೀತಿಯಲ್ಲಿ ಬಂದವಳ ಮೇಲೆ ಅಭಿಮಾನ ಜಾಸ್ತಿ ಆಗಿದೆ. ಇಂಗ್ಲೀಷಿನ ಮೇಲೆ ವಿಶೇಷ ಅಭಿಮಾನ ಇದ್ದು ಕನ್ನಡಕ್ಕೆ ಬಹಳ ಕಷ್ಟ ಆಗ್ತಾ ಇದೆ. ನಾವು ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಶುರು ಮಾಡಿದ್ದೆವು, ಹುಡುಗರಿಲ್ಲ ಅಂತೇಳಿ ಕನ್ನಡ ಮೀಡಿಯಮ್ ಮತ್ತೆ ಕ್ಲೋಸ್ ಮಾಡಬೇಕಾಯಿತು. ಕನ್ನಡ ಮಾತಾಡಬಾರ್ದು ಅಂತ ಹೇಳುವಂಥದ್ದೇ ಇಂಗ್ಲೀಷ್ ಮೀಡಿಯಮ್ನ ಒಂದು ನಿಯಮ ಅಂಥೇಳಿ ಕಾಣ್ತದೆ. ಅಷ್ಟೂ ನಮ್ಮ ಪೇರೆಂಟ್ಸ್ ಇಂಗ್ಲೀಷಿನ ಹಿಂದೆ ಬಿದ್ದಾರೆ. ಅವರಿಗೆ ಮಾತಾಡಲಿಕ್ಕೆ ತಿಳಿಯುವುದಿಲ್ಲ ಇಂಗ್ಲೀಷು. ಆದರೂ ನಮ್ಮ ಮಕ್ಕಳು ಇಂಗ್ಲೀಷಿನಲ್ಲೇ ಮಾತಾಡಬೇಕು ಅಂತ ಹೇಳುವಂಥ ಒಂದು ಭಾವನೆ ನಮ್ಮ ಹಿರಿಯರಲ್ಲಿ ಹುಟ್ಟುಕೊಂಡಿದೆ. ಈ ಟೈಮಿನಲ್ಲಿ ಕನ್ನಡ ಸಾಹಿತ್ಯ ಬೆಳೆಸುವಂಥದ್ದು, ಅದರಲ್ಲಿ ಏನು ತಿರುಳಿದೆ ಅದನ್ನು ಮಕ್ಕಳಿಗೆ, ಸಣ್ಣ ಮಕ್ಕಳಿಗೆ ಏನಾದರೂ ತಿಳುವಳಿಕೆ ಹೇಳಿ ಅವರಲ್ಲೇ ಕನ್ನಡದ ಮೇಲೆ ಆಸೆ ಹುಟ್ಟಿದರೆ ಮಾತ್ರ ಈ ಕನ್ನಡ ಉಳಿಬೋದು. ಆ್ಯಕ್ಚುಲಿ ಕನ್ನಡ ಮತ್ತು ತುಳುವನ್ನು ಉಳಿಸಿದವರು ನಮ್ಮ ರೈಗಳು, ಶೆಟ್ರುಗಳು ಮತ್ತು ಪೂಜಾರಿಗಳು ಅಂಥೇಳಿ ನಾನು ಖುಷಿಯಲ್ಲಿ ಅಭಿಮಾನದಿಂದ ಹೇಳ್ತಾ ಇದ್ದೇನೆ. ಬಾಕಿಯವರೆಲ್ಲ ಕನ್ನಡವನ್ನು ಬಿಟ್ಟು ತಮ್ಮ ಮಾತೃಭಾಷೆಯನ್ನು ಬಿಟ್ಟು ಇಂಗ್ಲೀಷಿನಲ್ಲೇ ಮನೆಯಲ್ಲಿ ಮಕ್ಕಳಲ್ಲಿ ಮಾತಾಡೋದು ಕೂಡ ಇಂಗ್ಲೀಷಿನಲ್ಲೇ ಆಗಿದೆ. ಇದು ಹೋಗ್ಬೋದು, ಆದರೆ ಸ್ವಲ್ಪ ಸಮಯ ಇಂಥ ಪ್ರಯತ್ನ ಮಾಡ್ತಾ ಇದ್ದರೆ, ಇಂಗ್ಲೀಷ್ ಬೇಡ ಅಂಥೇಳಿ ಅಲ್ಲ, ಇಂಗ್ಲೀಷ್ ಬೇಕು. ಆದರೆ ನಮ್ಮ ಹಲಸಿನಕಾಯನ್ನು ನಾವು ಪೆಲಕ್ಕಾಯಿ ಅಂತ ಹೇಳೋದು ಬಿಟ್ಟು, ಹಲಸಿನಕಾಯಿ ಅಂತ ಹೇಳೋದು ಬಿಟ್ಟು ಜಾಕ್ ಫ್ರೂಟ್ ಅಂತ ಹೇಳುವಂಥದ್ದು ಅಷ್ಟು ಖುಷಿ ಆಗೋದಿಲ್ಲ. ಹಾಗೆ ಮಾವನ್ನು ಮ್ಯಾಂಗೋ ಅಂತ ಹೇಳುವಂಥದ್ದು ನಮಗಂತೂ ಮನಕ್ಕೆ ಹಿತ ಆಗೋದಿಲ್ಲ. ತಾಯಿ, ಚಿಕ್ಕ ತಾಯಿ, ದೊಡ್ಡ ತಾಯಿ ಎಲ್ಲರೂ ಈಗ ಆಂಟಿಗಳಾಗಿದ್ದಾರೆ, ಅಂಕಲ್ ಆಂಟಿಗಳಾಗಿದ್ದಾರೆ. ಆ ಪ್ರತ್ಯೇಕತೆ ಅಂತ ಹೇಳುವಂಥದ್ದು ಯಾರೊಂದು ಗುರುತೇ ಏನಿಲ್ಲ, ಎಲ್ಲ ಆಂಟಿ ಮತ್ತು ಅಂಕಲ್ಗಳಲ್ಲಿ ಮುಗಿದೋಗಿದೆ. ಇದು ಈ ಕನ್ನಡವನ್ನು ಉಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀರಿ. ನಾವು ಮಾಡ್ತಾ ಇದ್ದೇವೆ. ಆದರೆ ನಮಗೆ ಈಗಾಗಲೇ ಪ್ರಾಯ ಆಯಿತು, ಇನ್ನು ನಾವು ಮಾಡುವಂಥದ್ದು ಏನಿಲ್ಲ ಅಂತ ಹೇಳುವಂಥ ಭಾವನೆ ನಮಗೆ ಬರಲಿಕ್ಕೆ ಶುರುವಾಗಿದೆ. ಆದ ಕಾರಣ ನಿಮಗೆ ದೇವರು ಕನ್ನಡ ತಾಯಿ ಒಳ್ಳೇದು ಮಾಡಲಿ. ನಿಮ್ಮ ಈ ಪ್ರಯತ್ನ ಮಕ್ಕಳ ಮುಖಾಂತರ ಮೊಳಕೆ ಒಡೆದು ಹೆಮ್ಮರವಾಗಲಿ, ವನ ಆಗಲಿ ಅಂತ ಹೇಳಿ ಆಶಿಸ್ತಾ ನನ್ನನ್ನು ಈ ವೇದಿಕೆಗೆ ಆಗಮಿಸಿ ಗೌರವಿಸಿದ್ದಕ್ಕೆ ನಿಮಗೆಲ್ಲರಿಗೂ ಇನ್ನೊಮ್ಮೆ ವಂದನೆಗಳನ್ನು ಸಲ್ಲಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.
ಅನುಭವದ ನುಡಿಗಳನ್ನು ಉದ್ಘಾಟನಾ ಮಾತುಗಳಲ್ಲಿ ಪುತ್ತೂರು ಇವರಿಗೆ ಒಂದು ಸನ್ಮಾನ ಕಾರ್ಯಕ್ರಮ. ಜಾಸ್ ಅಲೋಕ ಸಂಸ್ಥೆಯ ಪ್ರತಿನಿಧಿಗಳು ವೇದಿಕೆಗೆ ಬರಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಸರ್ವರು ಚಪ್ಪಾಳೆಯ ಮೂಲಕ ತಮ್ಮ ಲಾಭದ 2% ಭಾಗವನ್ನು ಸರ್ಕಾರಿ ಶಾಲೆಗಳಿಗೆ ವಿನಿಯೋಗಿಸಿದ್ದೀರಿ. ತಮಗೆ ಶಾಲಾ ಪರವಾಗಿ ಧನ್ಯವಾದಗಳು ಸರ್. ಮುಂದೆಯೂ ಕೂಡ ತಮ್ಮ ಸಂಸ್ಥೆಯು ಜಗತ್ತಿನಾದ್ಯಂತ ಬೆಳೆಯಲಿ ಎಂಬ ಹಾರೈಕೆಯೊಂದಿಗೆ ಕೃತಜ್ಞತೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಗಣ್ಯರು, STMC ಅಧ್ಯಕ್ಷರು, ನಮ್ಮ STMCಯ ಸದಸ್ಯರು ಹಾಗೂ ಶಿಕ್ಷಕರು ದಯವಿಟ್ಟು ವೇದಿಕೆಗೆ ಬಂದು ಈ ಕೃತಜ್ಞತಾ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. STMCಯ ಸದಸ್ಯರು, ಶಾಲಾ ಸುರಕ್ಷಾ ಸಮಿತಿಯ ಸದಸ್ಯರು ಕೂಡ ಶ್ರೀಯುತ ಸಲೀಂ ಮಾಯಂಗಳ ಇವರು ವೇದಿಕೆಗೆ ಬರಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಜೋಸಾಲುಕಾಸ್ನ ಸಿಬ್ಬಂದಿ ಇದ್ದೀರಿ, ತಾವು ಕೂಡ ದಯವಿಟ್ಟು ವೇದಿಕೆ. ಎಲ್ಲರಿಗೂ ನಮಸ್ಕಾರ. ದಕ್ಕ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಪುತ್ತೂರು ತಾಲೂಕು ಘಟಕ ನೇತೃತ್ವದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಪುತ್ತೂರು, ಗ್ರಾಮ ಪಂಚಾಯತ್ ನರಿಮುಗುರು ಸಹಕಾರದಲ್ಲಿ ಚಿಗುರೊಲೆ ಸಾಹಿತ್ಯ ಬಳಗ ಪುತ್ತೂರು ಇದರ ಸಂಯೋಜನೆಯಲ್ಲಿ ಹೊರನಾಡ ಕನ್ನಡಿಗ ಮಿತ್ರಂಪಾಡಿ ಜಯರಾಮ್ ರೈ ಅಬುದಾಬಿಯವರ ಪೋಷಕತ್ವದಲ್ಲಿ ಸಾಹಿತ್ಯದ ನಡಿಗೆ ಗ್ರಾಮದ ಕಡೆಗೆ ಅಭಿಯಾನದಂಗವಾಗಿ ಗ್ರಾಮ ಸಾಹಿತ್ಯ ಸಂಭ್ರಮ 16ನೇ ಸರಣಿ ಇಂದೀಗ ಈ ಸರ್ಕಾರಿ ಉನ್ನತೀಕರಿಸಿದ ಹಿರಿಯ ಪ್ರಾಥಮಿಕ ಶಾಲೆ ನರಿಮುಗುರು ಇಲ್ಲಿ ನೆರವೇರ್ತಾ ಇದೆ. ಈ ಒಂದು ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂತಹ, ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ನಮ್ಮ ಈ ಶಾಲೆಯ ವಿದ್ಯಾರ್ಥಿನಿ ಆಗಿರುವಂತಹ ಪೂಜಶ್ರೀ, ಹಾಗೆ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಕಸಪ ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷರು ಆಗಿರುವಂತಹ ಉಮೇಶ್ ನಾಯ್ಕ್ ಅವರೇ, ಹಾಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕೃತ ಆಗಿರುವಂತಹ ಲಕ್ಷ್ಮೀಶ್ ತೋಳ್ಪಾಡಿ ಸರ್ ಅವರೇ, ಹಾಗೆ ಈ ಶಾಲಾ STMC ಅಧ್ಯಕ್ಷರೇ, ಹಾಗೂ ಸಾಂದೀಪನಿ ವಿದ್ಯಾಸಂಸ್ಥೆಗೆ ಅಧ್ಯಕ್ಷರಾಗಿರುವಂತಹ ಜಯರಾಮ್ ಸರ್ ಅವರೇ, ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾಗಿರುವಂತಹ ಸುಧಾಕರ್ ಕುಳಾಲ್ ಅವರೇ, ಹಾಗೆ ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಶಾಲಾ ಮುಖ್ಯ ಗುರುಗಳೇ, ಹಾಗೂ ಈ ಒಂದು ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನೆರವೇರಿಸ್ತಾ ಇರುವಂತಹ ಈ ಕಾರ್ಯಕ್ರಮದ ಸಂಚಾಲಕರು ಆಗಿರುವಂತಹ ನಾರಾಯಣ್ ಕುಂಬ್ರ ಸರ್ ಅವರೇ, ಹಾಗೆ ಮುಂಭಾಗದಲ್ಲಿ ಹಲವಾರು ಸಾಧನೆಗಳನ್ನು ಮಾಡಿರುವಂತಹ ಎಲ್ಲ ಸಾಧಕ ಸಾಹಿತ್ಯ ಪ್ರೇಮಿಗಳೇ, ಹಾಗೂ ನಮ್ಮ ಎಲ್ಲ ನರಿಮುಗುರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಶಾಲೆಯ ಶಿಕ್ಷಕ ಮಿತ್ರರೇ, ಹಾಗೆ ಎಲ್ಲ ಸರ್ಕಾರಿ ಹಾಗೂ ಅನುದಾನಿತ ಶಾಲಾ ವಿದ್ಯಾರ್ಥಿಗಳೇ, ಈ ಒಂದು ಗ್ರಾಮ ಸಾಹಿತ್ಯ ಸಂಭ್ರಮದ ನಡಿಗೆ ಈಗ ನಮ್ಮ ನರಿಮುಗುರು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಬಂದಿದೆ. ಕಳೆದ 1-2 ವರ್ಷಗಳಿಂದ ಈ ಪುತ್ತೂರು ತಾಲೂಕಲ್ಲಿ ನಡೀತಾ ಇದೆ. ನಮ್ಮ ಕ್ಲಸ್ಟರ್ ವ್ಯಾಪ್ತಿಗೆ, ಅಂದರೆ ನಾನು ಇನ್ಚಾರ್ಜ್ ಆಗಿ ಬೆಟ್ಟಪಾಡಿ ಕ್ಲಸ್ಟರಲ್ಲಿ ಕೆಲಸ ನಿರ್ವಹಿಸ್ತಾ ಇದ್ದೇನೆ, ಅಲ್ಲಿ ಕೂಡ ಈ ಗ್ರಾಮ ಸಾಹಿತ್ಯ ಸಂಭ್ರಮ ಕಳೆದ ವರ್ಷ ಸಹ ನಡೀತಾ ಇತ್ತು. ಈ ವರ್ಷ ಈ ನರಿಮುಗುರು ಕ್ಲಸ್ಟರ್ನಲ್ಲಿ ವ್ಯಾಪ್ತಿಯಲ್ಲಿ ನಡೀತಾ ಇದೆ. ನೀರೆಲ್ಲವೂ ತೀರ್ಥ ಎಂಬಂತಹ ಮಾತು, ಕುವೆಂಪುರವರ ಮಾತು ಎಷ್ಟು ಸತ್ಯ ಅಂದರೆ, ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ತನ್ನದೇ ಆದ ಪ್ರತಿಭಾನ್ವಿತ ವ್ಯಕ್ತಿತ್ವವನ್ನು, ಸುಪ್ತ ಪ್ರತಿಭೆಗಳನ್ನು ಹೊಂದಿರುತ್ತದೆ. ಈ ಒಂದು ಪ್ರತಿಭೆಗಳನ್ನು ಪ್ರೋತ್ಸಾಹಿಸುವಂತಹ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಅತ್ಯಂತ ಪೂರಕವಾಗಿದೆ ಅಂತ ಹೇಳ್ಬೋದು.
ಇಲಾಖೆ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ವಿದ್ಯಾರ್ಥಿಗಳ ಪ್ರತಿಭೆಗಳನ್ನು ಹೊರಚೆಲ್ಲುವಂಥ ಕಾರ್ಯಕ್ರಮವನ್ನು ನಡೆಸ್ತಾ ಬರ್ತಾ ಇದೆ. ಹಾಗೆ ಈ ಒಂದು ಸಾಹಿತ್ಯ ಸಂಭ್ರಮ ಕೂಡ ಇಡೀ ಗ್ರಾಮವನ್ನು ಒಟ್ಟು ಸೇರಿಸಿ, ಇಡೀ ಜನತೆಯನ್ನು ಕೂಡ ಒಟ್ಟು ಸೇರಿಸಿ, ಎಲ್ಲರ ಮುಂದೆ ನಮ್ಮ ಸರ್ಕಾರಿ ಶಾಲೆ, ಅನುದಾನಿತ ಶಾಲೆ, ಅನುದಾನ ರಹಿತ ಶಾಲೆಗಳನ್ನು ಒಟ್ಟುಗೂಡಿಸಿ ಒಂದು ನಮ್ಮ ಮಕ್ಕಳ ಪ್ರತಿಭೆಗಳನ್ನು ಪ್ರೋತ್ಸಾಹಿಸ ಇರುವುದು ಅತ್ಯಂತ ಶ್ಲಾಘನೀಯ. ಯುವ ಅಧ್ಯಕ್ಷರು ಆಗಿರುವಂಥ ಉಮೇಶ್ ನಾಯಕ್ ಸರಿಗೆ ನಾನು ಇಲಾಖಾ ಪರವಾಗಿ ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಗ್ರಾಮ ಸಾಹಿತ್ಯ ಸಂಭ್ರಮ ನರಿಮುಗುರು ಗ್ರಾಮದಲ್ಲಿ ಕೊನೆಗೊಳ್ತಾ ಇದೆ ಅಂತ ಕಾಣ್ತದೆ. ನಮ್ಮ ನರಿಮುಗುರು ಕ್ಲಸ್ಟರ್ ವ್ಯಾಪ್ತಿಯಲ್ಲಿ ಮೋಸ್ಟ್ಲಿ ಕೊನೆಗೊಳ್ತದೆ ಅಂತ ಕಾಣ್ತದೆ. ಆದ ಕಾರಣ ಕೊನೆಗೊಂದು ಕವನದ ಮೂಲಕ ಇವರಿಗೆ ಧನ್ಯವಾದವನ್ನು ನಾನು ಸಮರ್ಪಿಸ್ತಾ ಇದ್ದೇನೆ. ನರಿಮುಗುರು ಅಂದರೆ ನಾವೀನ್ಯಯುತ ಚಟುವಟಿಕೆಯಲ್ಲಿ ತೊಡಗಿಕೊಂಡಿರುವಂಥ ಶಾಲೆಗಳನ್ನು ಒಳಗೊಂಡಿರುವಂಥ, ನಾವೀನ್ಯಯುತ ಶಿಕ್ಷಕರನ್ನು ಒಳಗೊಂಡಿರುವಂಥ ಒಂದು ವ್ಯಾಪ್ತಿಯುಳ್ಳಂತಹ ಪ್ರದೇಶ. ನರಿಮುಗುರು ಯಾವಾಗಲೂ ಹೆಸರುವಾಸಿ. ಇವತ್ತಿನ ದಿನ ನಾನು ಕಂಡಂತೆ ಇದೊಂದು ಸಂಪದ್ಭರಿತ ಗ್ರಾಮ ಅಂತ ಅನಿಸಿತು. ಯಾಕಂದರೆ ಕೇಂದ್ರ ಸಾಹಿತ್ಯ ಪರಿಷತ್ತಿನ ಪ್ರಶಸ್ತಿ ಪುರಸ್ಕೃತರು ಕೂಡ ಈ ಗ್ರಾಮದವರು ಅಂತ ಹೇಳಿ ತುಂಬ ಖುಷಿಯಾಯಿತು. ಈಗಲೇ ನನಗೆ ಗೊತ್ತಾದ್ದು ಈ ಗ್ರಾಮ ಸಾಹಿತ್ಯ ನಡಿಗೆಯಿಂದ ಅದೊಂದು ವಿಚಾರ ಗೊತ್ತಾಯಿತು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಅಂದರೆ ನರಿಮುಗುರು ಗ್ರಾಮ ಎಂಬುದೇ ಸಂಪತ್ತಿದೆ ಅಂತ ಈಗ ಅರ್ಥ. ಜ್ಞಾನ ಸಂಪತ್ತು ಹಾಗೂ ಆರ್ಥಿಕ ಸಂಪತ್ತು ಕೂಡ ಇರುವಂಥ ಮಕ್ಕಳು ಕೂಡ ಸರ್ಕಾರಿ ಶಾಲೆಗಳೇ ಅತಿ ಹೆಚ್ಚು ಇರುವಂಥ ಕ್ಲಸ್ಟರ್ ಅಂದರೆ ನರಿಮುಗುರು ಕ್ಲಸ್ಟರ್ ಅಂತ ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಹಾಗೆ ಕೊನೆಯದಾಗಿ ಒಂದು ನನ್ನ ಕವನದ ಮೂಲಕ ಈ ಗ್ರಾಮ ಸಾಹಿತ್ಯ ನಡಿಗೆಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಗ್ರಾಮ ಸಾಹಿತ್ಯದ ನಡಿಗೆ ಸಾಗುತ್ತಿದೆ ಹಿರಿಕಿರಿಯರೆಡೆಗೆ. ಗ್ರಾಮ ಸಾಹಿತ್ಯದ ನಡಿಗೆ ಸಾಗುತ್ತಿದೆ ಹಿರಿಕಿರಿಯರೆಡೆಗೆ. ಮಾಗಿದ ಕವಿಗಳ ಬಾಗಿದ ಮನಗಳ ಸಂಭ್ರಮದ ಸಂಗಮದ ತೊಡುಗೆ. ಮಾಗಿದ ಕವಿಗಳ ಬಾಗಿದ ಮನಗಳ ಸಂಭ್ರಮದ ಸಂಗಮದ ತೊಡುಗೆ. ಇಂದು ಕವಿಗೋಷ್ಠಿ, ಕಥಾಗೋಷ್ಠಿ, ಪ್ರವಾಸ ಕಥನವು ಬಾಲರಿಗೆ ಮನನ. ಸಾಂಸ್ಕೃತಿಕ ಸಾಮಾಜಿಕ ಸಪಠ್ಯಗಳಲ್ಲಿ ಚಿಣ್ಣರ ತನನ. ಇಂದು ಕವಿಗೋಷ್ಠಿ, ಕಥಾಗೋಷ್ಠಿ, ಪ್ರವಾಸ ಕಥನವು ಬಾಲರಿಗೆ ಮನನ. ಸಾಂಸ್ಕೃತಿಕ ಸಾಮಾಜಿಕ ಸಹಪಠ್ಯಗಳಲ್ಲಿ ಚಿಣ್ಣರ ತನನ. ನಮ್ಮ ನರಿಮುಗರೂರಿಗೆ ಗ್ರಾಮ ಸಾಹಿತ್ಯದ ಪಯಣ. ನಗುತ್ತಿದೆ ಸುತ್ತಮುತ್ತಲೆಲ್ಲ ಕನ್ನಡಮ್ಮನ ಹಳದಿ ಕೆಂಪಿನ ತೋರಣ. ನಗುತ್ತಿದೆ ಸುತ್ತಮುತ್ತಲೆಲ್ಲ ಕನ್ನಡಮ್ಮನ ಹಳದಿ ಕೆಂಪಿನ ತೋರಣ. ಧನ್ಯವಾದಗಳು. ನಿಮ್ಮ ಕವಿತೆ ಹೇಳಿತು ಸಾಹಿತ್ಯದ ಯಶಸ್ಸಿನ ಕತೆ. ಖಂಡಿತ ವರ್ಷದ ನಾಳೆ ಖಂಡಿತವಾಗಲು ಮುಂದಿನ ಭವಿಷ್ಯಕ್ಕೆ ಸರಕಾರಿ ಶಾಲೆಯೇ ನಾಳೆಯ ಒಂದು ಅಭಿವೃದ್ಧಿಯ ಪರಾಕಾಷ್ಠೆಯ ಒಂದು ತುದಿಯಲ್ಲಿರುವಂಥ ಯಶಸ್ಸಿನ ಅಡಿಪಾಯವಾಗಿ ಶಾಲೆಗಳು ಬೆಳಗುತ್ತದೆ. ಈಗ ವೇದಿಕೆಯಲ್ಲಿ ಶ್ರೀ ಈ ದಿನ ಸಭಾಧ್ಯಕ್ಷ ಸ್ಥಾನವನ್ನು ವಹಿಸಿರುವಂಥ ಉಮೇಶ್ ನಾಯ್ಕ ಅವರೇ, ಹಾಗೂ ಶಾಲಾ ನಾಯಕಿಯಾಗಿರುವಂಥ ಪೂಜಾಶ್ರೀ ಅವರೇ, ಹಾಗೂ ಶಾಂತಿಪನಿ ಸಂಸ್ಥೆಯ ಅಧ್ಯಕ್ಷರಾಗಿರುವ ಜಯರಾಮ್ ಕೆದ್ರೆಯವರೇ, ಹಾಗೂ ಲಕ್ಷ್ಮೀ ತೋಳ್ಪಡ್ತೆಯವರೇ, ಹಾಗೂ ಗ್ರಾಮ ಪಂಚಾಯತ್ ಸದಸ್ಯರಾದ ಸುಧಾಕರ್ ಕೂಡ ಅವರೇ, ಹಾಗೂ CRP ಆಗಿರುವ ಪರಮೇಶ್ವರ್ ಮೇಡಮ್ ಅವರೇ, ಹಾಗೂ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾಗಿರುವಂಥ ಶ್ರೀಲತಾ ಮೇಡಮ್ ಅವರೇ, ಹಾಗೂ ನಾರಾಯಣ ರೈ ಅವರೇ, ಹಾಗೂ ವೇದಿಕೆ ಮುಂಭಾಗದಲ್ಲಿರುವಂಥ ಬೇರೆ ಬೇರೆ ಶಾಲೆಯಿಂದ ಬಂದಿರುವಂಥ ಪ್ರೀತಿಯ ಮಕ್ಕಳೇ, ಹಾಗೂ ಅಧ್ಯಾಪಕರವರೇ, ಹಾಗೂ STMC ಎಲ್ಲ ಸದಸ್ಯರೇ, ಹಾಗೂ ಸಾಹಿತ್ಯ ಸಂಭ್ರಮದ ಎಲ್ಲ ಸದಸ್ಯರೇ, ನಾವು ಇವತ್ತು ಇಲ್ಲಿ ಸಾಹಿತ್ಯ ಸಂಭ್ರಮ ಆಚರಿಸ್ತಿದ್ದೇವೆ. ಇಲ್ಲಿ ನಾವು ಬರುವಾಗಲೇ ಹೇಳಿದರು ತುಂಬ ಜನ, ನಮಗೆ ಯಾವುದೇ ವಿಷಯವನ್ನು ನಾವು ತಿಳಿಸಿಲ್ಲ ಅಂತೇಳಿ. ನಮ್ಮ ಉಮೇಶ್ ಸರ್ ಅವರು ಹೇಳಿದರು, ಇದು ಮಕ್ಕಳಿಗೆ ಮಾತ್ರ ಕಾರ್ಯಕ್ರಮ, ಆದ ಕಾರಣ ನಾವು ಮಕ್ಕಳಿಗೆ ಮಾತ್ರ ಇವತ್ತು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಲ್ಲೇ ಇಲ್ಲಿ ವೇದಿಕೆ, ಈ ಸಭಾಂಗಣ ತುಂಬಿ ತೊಳಕುತ್ತಿತ್ತು ಅಂತೇಳಿ ನನ್ನೊಂದು ಅನಿಸಿಕೆ. ಯಾಕೆಂತ ಹೇಳಿದ್ರೆ ನಾವು ಸಕಲ ವ್ಯವಸ್ಥೆಯನ್ನು ಮಾಡ್ತಿದ್ದೆವು, ಆದರೂ ಮಕ್ಕಳ ಕಾರ್ಯಕ್ರಮ ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಕಾರ್ಯಕ್ರಮವನ್ನು ಬಹಳ ಉತ್ತಮವಾಗಿ ಒಂದು ಪುರುಷರಘಟ್ಟೆಯಿಂದ ವಿಜೃಂಭಣೆ ಮೆರವಣಿಗೆಯೊಂದಿಗೆ ಆಚರಿಸಿಕೊಂಡು ಬಂದಿದ್ದೇವೆ. ಅದೇ ರೀತಿಯಲ್ಲಿ ನಮ್ಮ ಶಾಲೆಯಲ್ಲಿ ಇಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥ ಈ ಸಾಹಿತ್ಯ ಸಂಭ್ರಮದ ಎಲ್ಲ ತಂಡದವರಿಗೆ ನಮ್ಮ ಶಾಲೆ ಪರವಾಗಿ ಹಾಗೂ ನಮ್ಮ STMC ಪರವಾಗಿ ತುಂಬ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ.
ಇಷ್ಟೇ ಹೇಳಿ ನಾನು ಒಂದೆರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿಮ್ಮ ಸಂಭ್ರಮದ ನುಡಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ ಸರ್. ಅಳಿವಿನಂಚಿನಲ್ಲಿರುವ ಕಾಡು ಹಣ್ಣುಗಳ ಗಿಡಗಳನ್ನು ಬೆಳೆಸಿ ಮಾನವ ಹಸ್ತಕ್ಷೇಪ ಇಲ್ಲದ ರೀತಿಯಲ್ಲಿ ಕಾಡನ್ನು ಕಾಪಾಡಿ ಪ್ರಾಣಿ ಪಕ್ಷಿಗಳಿಗೆ ಆಹಾರವನ್ನು ಒದಗಿಸುವ ಹಣ್ಣು ಹಂಪಲುಗಳ ಬೀಜಗಳನ್ನು ಬಿತ್ತಿ ಗಿಡಗಳನ್ನು ಪೋಷಿಸಿ ಕಾಡನ್ನು ಬೆಳೆಸಿರುವ ಮೂಲತಃ ಕೃಷಿಕರಾಗಿ, ವೃತ್ತಿಯಲ್ಲಿ ಸಂಸ್ಕೃತ ಮತ್ತು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿ, ತಾಳಮದ್ದಳೆ ಅರ್ಥಧಾರಿ ಧಾರ್ಮಿಕ ಉಪನ್ಯಾಸಕ ಬರಹಗಾರರಾಗಿ, ಪರಿಸರವಾದಿಯಾಗಿ ವನ ಸಂರಕ್ಷಣೆ ಹಾಗೂ ನೀರಿಂಗಿಸುವಿಕೆಯ ವಿಷಯಗಳನ್ನು ಆದ್ಯತೆಯ ವಿಷಯಗಳನ್ನಾಗಿ ಮೈಗೂಡಿಸಿಕೊಂಡ ಪುತ್ತೂರು ತಾಲೂಕಿನ ಶ್ರೀಯುತ ಅವಿನಾಶ್ ಕೊಡೆಂಕೇರಿ ನರೆಮೊಗರು ಇವರಿಗೆ ನಮ್ಮ ಈ ಗ್ರಾಮ ಸಾಹಿತ್ಯ ಸಂಭ್ರಮ ವೇದಿಕೆಯಲ್ಲಿ ತಮ್ಮನ್ನು ಎಲ್ಲ ಗಣ್ಯ ಅಭ್ಯಾಗತರ ಸಮ್ಮುಖದಲ್ಲಿ ಅಭಿನಂದಿಸುತ್ತಿದ್ದೇವೆ. ಶ್ರೀಮತಿ ಯಮುನಾ ಪೂಜಾರಿ ಶ್ರೀಯುತ ಭರತನಾಟ್ಯವನ್ನು ಆಯ್ಕೆ ಮಾಡಿಕೊಂಡಿದ್ದವರು. ಯಕ್ಷಗಾನ, ಭಜನೆ, ಕೃಷಿ, ಕಸೂತಿ, ಸಾಮಾಜಿಕ ಧಾರ್ಮಿಕ ಕ್ಷೇತ್ರದಲ್ಲೂ ತೊಡಗಿಸಿಕೊಂಡಿದ್ದಾರೆ. ಸರ್, ನಮ್ಮ ಈ ಒಂದು ವೇದಿಕೆಯಲ್ಲಿ ತಮಗೆ ಅಭಿನಂದನೆಗಳು. ಮುಂದೆ ಶ್ರೀಯುತ ಜಯರಾಮ್ ಕೇದವ ಇವರದು. ಆವರ ಎಂಬ ಪ್ರಾಥಮಿಕ ತುಳು ಕವಿತೆಗಳ ಗೊಂಚಲನ್ನು ಸಾಹಿತ್ಯ ಲೋಕಕ್ಕೆ ಅರ್ಪಿಸಿದ ಸಾಧಕ ಇವರು. ಸಾಹಿತ್ಯಾಸಕ ಶಿಕ್ಷಕರನ್ನು ಸೇರಿಸಿ ಶಿಕ್ಷಕರ ಸಾಹಿತ್ಯ ಸಮ್ಮೇಳನ ಮಾಡಿದ ಅನುಭವ ಇವರದು. ಶಿಕ್ಷಕರೇ ಬರೆದ ಕತೆ ಕವನಗಳನ್ನು ಒಟ್ಟು ಮಾಡಿಸಿ ಚಿಂತನ ಅಮೃತ ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಲಾಗಿದೆ. ಸರ್, ತಮ್ಮ ಈ ವೇದಿಕೆಯಲ್ಲಿ ತಮಗೆ ಸನ್ಮಾನ. ಅದೇ ರೀತಿ ಶ್ರೀಯುತ ಡಾಕ್ಟರ್ ರಾಘವೇಂದ್ರ ಪ್ರಸಾದ್ ಬಂಗಾರಡ್ಕ ಇವರು ಕೂಡ ಕನ್ನಡ ಪರ ಹಾಗೂ ಸಮಾಜಮುಖಿ ಚಿಂತನೆಗಳನ್ನು ಹೊಂದಿರುವ ತಾವು ಸಾಹಿತ್ಯ ಹಾಗೂ ವೈದ್ಯಕೀಯ ಮತ್ತು ಜನಜಾಗೃತಿ ಕ್ಷೇತ್ರದಲ್ಲಿ ಸಾಧನೆ ಮಾಡಿರುವ ಸಾಧಕ ಸರ್. ನಿಮಗೂ ಈ ಒಂದು ಗ್ರಾಮ ಸಾಹಿತ್ಯ ಸಂಭ್ರಮದಲ್ಲಿ ನಮ್ಮ ಅಭಿನಂದನೆ ಸರ್. ಶ್ರೀಯುತ ಜಯಗುರು ಹಿಂದಾರು ಕನ್ನಡ ಪರ ಮತ್ತು ಸಮಾಜಮುಖಿ ನಾವು ಈ ಒಂದು ಗ್ರಾಮ ಸಾಹಿತ್ಯ ಸಂಭ್ರಮದಲ್ಲಿ ನಿಮ್ಮನ್ನು ಅಭಿನಂದಿಸುತ್ತಿದ್ದೇವೆ. ಕಷ್ಟವಿಲ್ಲದ ಸಾಧನೆ ಉಪ್ಪಿಲ್ಲದ ಊಟದಂತೆ ಎನ್ನುವ ವಿಚಾರವನ್ನು ಸಾಬೀತುಪಡಿಸಿ ಗಂಧ ತಿಕ್ಕಿದಷ್ಟು ಸುಗಂಧ, ಕಬ್ಬು ಜಿಗಿದಷ್ಟು ಸಿಹಿ. ಅಂತೆಯೇ ಇವರ ಸಾಧನೆ ಬೇರೆ ಬೇರೆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ವಂದನೆ, ಅಭಿನಂದನೆಗಳು. ನಮ್ಮ ಕಸಾಪ ವತಿಯಿಂದ ಅಭಿನಂದನಾ ಕಾರ್ಯಕ್ರಮ. ಅಭಿನಂದಿಸಿದ ಶ್ರೀಯುತ ಲಕ್ಷ್ಮೀಶ್ ದೋಳ್ಪಾಡಿ ಇವರು ಕೂಡ ದೊಡ್ಡ ಸಾಧಕರಾಗಿದ್ದಾರೆ. ಇವರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಅದೇ ರೀತಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಅಭಿನಂದನೆಯನ್ನು ಪಡೆದಂತಹ ಎಲ್ಲರಿಗೂ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಎಂದು ದೇವರಲ್ಲಿ ಬೇಡುತ್ತಾ ಹಿರಿಯ ಸಾಹಿತಿಗಳಾದಂಥ ನಾರಾಯಣ ರೈ ಕುಕ್ಕುವಳ್ಳಿ ದಯವಿಟ್ಟು ವೇದಿಕೆಗೆ ಬರಬೇಕು. ನಾರಾಯಣ ರೈ ಕುಕ್ಕುವಳ್ಳಿ ಸರ್. ಸಾಧಿಸೇ ಸಾಧಿಸುತ್ತೇನೆ ಎಂಬ ಕೆಚ್ಚಿನ ಮನಸ್ಸಿನ ಮುಂದೆ ಯಾವುದೇ ಅಡೆತಡೆ ನಿಲ್ಲಲಾರದು ಎಂಬುದಕ್ಕೆ ಇವತ್ತಿನ ಸಾಧಕರ ಸಾಲಿನಲ್ಲಿರುವಂತಹ ತಾವುಗಳ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಇನ್ನಷ್ಟು ನಿಮ್ಮ ಸಾಧನೆ ಗರಿಮುಟ್ಟಲಿ ಎಂದು ನಾವು ಆಶಿಸುತ್ತೇವೆ. ಅಭಿನಂದನೆಗಳನ್ನು ಸ್ವೀಕಾರ ಮಾಡಿದ ಸಾಧಕರೇ, ವಿದ್ಯಾರ್ಥಿನಿಯರೇ, ಅಭಿನಂದನೆ ಮಾಡಿದ ಮೇಲೆ ಅಭಿನಂದನೆ ಭಾಷಣ ಮಾಡಬೇಕಾಗಿಲ್ಲ. ನನಗೇನು ಅವರು ಹೇಳಿಲ್ಲ,
ಉಮೇಶ್ ನಾಯ್ಕರು ನನಗೆ ಹೇಳಿದ್ದು ಅಭಿನಂದನೆ ಮಾಡಬೇಕು ಅಂತ ಹೇಳಿದರೆ ಅವರಿಗೆ ಸತ್ಕಾರ ಮಾಡಬೇಕು. ಏನು ನೀವು ನನಗೆ ಒದಗಿಸಿದ್ದೀರಿ ಅದನ್ನು ಅವರಿಗೆ ಒಪ್ಪಿಸಿ ಅವರ ಸಾಧನೆಯನ್ನು ಗುರುತಿಸಬೇಕು ಅಂತ. ಸಾಧನೆ ಮಾಡೋದು ಎಲ್ಲರ ಮುಂದೆ ಅಲ್ಲ, ಸಾಧನೆ ಮಾಡೋದು ಏಕಾಂತದಲ್ಲಿ. ಇನ್ನೊಬ್ಬರು ಮೆಚ್ಚುತ್ತಾರೆ ಅಂತಲೂ ಅಲ್ಲ, ಮೆಚ್ಚಬೇಕು ಅಂತಲೂ ಅಲ್ಲ. ನಮ್ಮ ಮನಸ್ಸಿಗೆ ನಾವು ಏನನ್ನು ಜೀವನದಲ್ಲಿ ಸಾಧಿಸಬೇಕು ಅಂತ ಅನ್ನಿಸ್ತದೆ ಅದನ್ನು ನಮಗೋಸ್ಕರವೇ ನಾವು ಸಾಧಿಸಬೇಕಾದದ್ದು. ಆದರೆ ಸಮಾಜದಲ್ಲಿ ಸಾಮಾನ್ಯವಾಗಿ ಸಾಧಕರು ವಿರಳ. ಯಾಕೆ ವಿರಳ ಅಂತ ಕೇಳಿದರೆ, ಎಲ್ಲರಿಗೂ ಅವರವರ ಜೀವನವನ್ನು ಮಾಡುವುದು ಮುಖ್ಯವಾಗಿರ್ತದೆ. ಸಾಧನೆ ಎನ್ನುವುದು ಜೀವನ ಮಾಡುವುದೇ ಒಂದು ಸಾಧನೆ ಆಗಿರ್ತದೆ. ಸಾಹಿತ್ಯ ಸಂಭ್ರಮದ ವೇದಿಕೆಯಲ್ಲಿರುವ ಈ ಅಧ್ಯಕ್ಷರೇ ಹಾಗೂ ಎಲ್ಲ ಗಣ್ಯರೇ ಹಾಗೂ ಈಗ ತಾನೇ ಸನ್ಮಾನಗೊಂಡಿರುವಂಥ ಸಾಧಕರೇ ಹಾಗೂ ಎಲ್ಲ ಸಾಹಿತ್ಯ ಅಭಿರುಚಿಯುಳ್ಳ ಮಕ್ಕಳೇ, ಎಲ್ರಿಗೂ ವಂದಿಸ್ತಾ ಇವತ್ತಿನ ಈ ಸಾಹಿತ್ಯ ಸಂಭ್ರಮ ಒಂದು ಒಳ್ಳೆಯ ಕಾರ್ಯಕ್ರಮ ನಮ್ಮ ನರಿಬುಗೂರು ಗ್ರಾಮ ಮಟ್ಟದಲ್ಲಿ ಆಗೋದು ಭಾರಿ ಖುಷಿ ತರ್ತಾ ಇದೆ. ಯಾಕೆಂದರೆ ತೆರೆಮರೆಯಲ್ಲಿರುವ ಎಲ್ಲ ಆ ಸಾಹಿತಿಗಳನ್ನು ಕವಿಗಳು ಎಷ್ಟೋ ಮಂದಿದ್ದಾರೆ ಮಕ್ಕಳನ್ನು, ಅವರನ್ನು ಒಂದು ಸಮಾಜಕ್ಕೆ ಪರಿಚಯ ಮಾಡುವಂಥ ಆ ಕಾರ್ಯಕ್ರಮ ಇಂಥ ಈ ವೇದಿಕೆಯಲ್ಲಿ ಆಗ್ತಾ ಇರುವುದು ತುಂಬ ಖುಷಿ ಆಗ್ತಾಯಿದೆ. ಅದೇ ರೀತಿ ನಮ್ಮಂಥ ಕೆಲವರು ತೆರೆಮರೆಯಲ್ಲಿರುವ ಸಾಧಕರನ್ನು ಈ ಗ್ರಾಮ ಮಟ್ಟದಲ್ಲಿ ಗುರುತಿಸುವಂಥ ಈ ಉತ್ತಮ ಕೆಲಸ ನಮಗೆಲ್ಲ ಖುಷಿ ತಂದಿದೆ. ಎಲ್ಲರ ಸನ್ಮಾನಿತರ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇನ್ನೂ ನಿಮ್ಮ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಲಿ ಎಂದು ಹಾರೈಸ್ತಾ ನಾನು ಎರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ನಮ್ಮ ಈ ಕಾರ್ಯಕ್ರಮ ಕನ್ನಡ ಗ್ರಾಮ ಸಾಹಿತ್ಯ ಸಂದರ್ಭದಲ್ಲಿ ಒಂದು ಗೌರವ ಪತ್ರವನ್ನು ವಿತರಿಸಿ ಗೌರವಿಸುವಂತಹ ಒಂದು ಸನ್ನಿವೇಶ. ಭಾರತ ಸೇವಾದಳ ಆನಡ್ಕ ಬ್ಯಾಂಡ್ ಸೆಟ್ನ ಮಕ್ಕಳು ವೇದಿಕೆಗೆ ಬರಬೇಕು. ಭಾರತ ಸೇವಾದಳ ಆನಡ್ಕ ಬ್ಯಾಂಡ್ ಸೆಟ್ನ ಮಕ್ಕಳು ವೇದಿಕೆಗೆ ಬಂದು ತಮ್ಮ ಗೌರವ ಪತ್ರವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೀನಿ. ಆನಡ್ಕ ಶಾಲೆಯ ಬ್ಯಾಂಡ್ ಸೆಟ್ ಮಕ್ಕಳು ಶಿಕ್ಷಕರು ಸಹ ವೇದಿಕೆಗೆ ಬಂದು ಗ್ರಾಮ ಸಾಹಿತ್ಯ ಸಂಭ್ರಮದ ಗೌರವ ಪತ್ರವನ್ನು ಸ್ವೀಕರಿಸಬೇಕಾಗಿ ವಿನಂತಿಸ್ತಾ ಇದ್ದೀವಿ. ಶಾಲೆಯ ಶಿಕ್ಷಕರು ಸಹ ವೇದಿಕೆಗೆ ಬಂದು ಆನಡಿಕ ಶಾಲೆಯ ಶಿಕ್ಷಕರು ಸಹ ವೇದಿಕೆಗೆ ಬಂದು ನಮ್ಮ ಗೌರವ ಪತ್ರವನ್ನು ಮಾಲತಿ ಮೇಡಮ್ ಅವರನ್ನು ತುಂಬು ಹೃದಯದಿಂದ ವೇದಿಕೆಗೆ ಬರಮಾಡಿಕೊಳ್ಳುತ್ತಿದ್ದೇನೆ. ಹಾಗೆ ವಿಶಾಲಾಕ್ಷಿ ಮೇಡಮ್ ರವರು ಸಹ ವೇದಿಕೆಗೆ ಬರಬೇಕು. ಬನ್ನಿ, ಈ ವೇದಿಕೆಗೆ ಬರುವುದು ಒಂದು ಸಂಭ್ರಮ, ಅದೇ ಸಾಹಿತ್ಯ ಸಂಭ್ರಮ. ಸಹ ತಯಾರಾಗಿರಬೇಕು. ಸೌನರು ಇದೆಯಾ? ಮುಂದೆ ನಾಡಗೀತೆ ಹಾಡಿದಂತ ಮಕ್ಕಳು ಸಹ ಕಾರ್ಯಕ್ರಮದ ಕೇಂದ್ರ ಭುವನೇಶ್ವರಿಗೆ ವಂದಿಸುತ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸರ್ವಾಧ್ಯಕ್ಷರಾದ ಕುಮಾರಿ ಪೂಜಾಶ್ರೀ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಾತಿ ಗಣ್ಯರಿಗೆ ಹಿರಿಯರಿಗೆ ಗೌರವಪೂರ್ವಕವಾಗಿ ನಮಿಸುತ್ತಾ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಅಧ್ಯಾಪಕರಿಗೆ
ಹಾಗೂ ಆಮಂತ್ರಿತರಿಗೆ, ಪ್ರೀತಿಯ ಪುಟಾಣಿ ಮಕ್ಕಳಿಗೆ ಪ್ರೀತಿಪೂರ್ವಕವಾಗಿ ವಂದಿಸ್ತಾ ಇದ್ದೇನೆ. ಈ ಗ್ರಾಮ ಸಾಹಿತ್ಯ ಸಂಭ್ರಮ ಅಂತ ಹೇಳಿದರೆ ಒಂದು ಮಕ್ಕಳಿಗೆ ಒಂದು ಜಾತ್ರೆ ಹಾಗೆ. ಯಾವುದೇ ಇದರಲ್ಲಿ ಕಟ್ಟುನಿಟ್ಟಿನ ನಿಯಮಗಳಿಲ್ಲ, ಸಂಪೂರ್ಣ ಸ್ವಾತಂತ್ರ್ಯವಿದೆ ಮಕ್ಕಳಿಗೆ. ನಿಮಗೆ ಹೇಗೆ ಬೇಕೋ ಆ ರೀತಿ ಇರ್ಬೋದು. ಮುಖ್ಯವಾಗಿ ಎಲ್ಲ ವಿದ್ಯಾರ್ಥಿಗಳಲ್ಲಿ ವಿನಂತಿಸುವುದೇನಂತ ಹೇಳಿದರೆ, ನೀವು ಬೇರೆ ಬೇರೆ ಶಾಲೆಯಿಂದ ಬಂದಿದ್ದೀರಿ, ಇಲ್ಲಿ ಬೇರೆ ಬೇರೆ ಶಾಲೆಯ ವಿದ್ಯಾರ್ಥಿಗಳು ಬಂದಿದ್ದಾರೆ. ಪರಸ್ಪರ ಪರಿಚಯ ಮಾಡಿಕೊಳ್ಳಿ. ನೀವು ಒಂದೇ ಶಾಲೆಯ ಮಕ್ಕಳು ಒಂದೇ ಜಾಗದಲ್ಲಿ ಕೂತ್ಕೊಳ್ಬೇಡಿ, ಎಲ್ಲ ಶಾಲೆಯ ಮಕ್ಕಳ ಜೊತೆಗೆ ಬೆರಿಬೇಕು ನೀವು. ಆಗ ತಾನೇ ನಿಮಗೆ ಈ ಸಾಹಿತ್ಯ ಸಂಭ್ರಮದ ಸವಿಯನ್ನು ಅನುಭವಿಸ್ಲಿಕ್ಕೆ ಆಗ್ತದೆ ಅಂತೇಳಿ ಹೇಳ್ತಾ, ಮತ್ತು ಈ ಸಾಹಿತ್ಯ ಸಂಭ್ರಮದಲ್ಲಿ ಇನ್ನೊಂದು ವಿಶೇಷತೆ ಏನಂತ ಹೇಳಿದರೆ, ಈ ಕಾರ್ಯಕ್ರಮ ಹೀಗೇ ಆಗಬೇಕಂತೇಳಿ ಇಲ್ಲ. ಸಾಹಿತ್ಯ ಪರಿಷತ್ತಿನ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡದೆ, ಸಾಹಿತ್ಯ ಪರಿಷತ್ತಿನ ಘನತೆ ಗೌರವಕ್ಕೆ ಚ್ಯುತಿ ಬಾರದಂತೆ ಮಕ್ಕಳು ಯಾವ ರೀತಿಯಲ್ಲಿ ಸಂಭ್ರಮಿಸಲಿಕ್ಕೆ ಅವಕಾಶ ಉಂಟು ಅದಕ್ಕೆಲ್ಲ ಸಂಭ್ರಮಕ್ಕೆ ನಾವು ಅವಕಾಶವನ್ನು ನೀಡ್ತಾ, ಸಭಾಂಗಣ ಸಿಕ್ಕಿದರೆ ಸಭಾಂಗಣದಲ್ಲಿ, ಸಭಾಂಗಣ ಸಿಗದಿದ್ದರೆ ಬಯಲಿನಲ್ಲಿ, ಧ್ವನಿವರ್ಧಕ ಇದ್ದರೆ ಧ್ವನಿವರ್ಧಕದ ಜೊತೆಗೆ, ಇಲ್ಲದಿದ್ದರೆ ಈ ಸಂಚಾರಿ ಧ್ವನಿವರ್ಧಕದ ಜೊತೆಗೆ, ಇದಿಲ್ಲದಿದ್ದರೆ ಹೀಗೆ ಮಾತಾಡಲಿಕ್ಕೆ ಕೂಡ ನಾವು ಎಲ್ಲ ರೀತಿಯಲ್ಲಿ ಸನ್ನದ್ಧರಾಗಿಯೇ ಬರುವಂಥದ್ದು. ಆದ್ದರಿಂದ ಯಾವುದೇ ಆಡಂಬರ ಅಂತ ಹೇಳುವಂಥದ್ದು ನಮ್ಮ ಈ ಕಾರ್ಯಕ್ರಮದಲ್ಲಿ ಇಲ್ಲ. ಮತ್ತೆ ಈಗಾಗಲೇ ನಮ್ಮ ಸಾಹಿತ್ಯ ಸಂಭ್ರಮದ ಸಂಚಾಲಕರು ಸಣ್ಣ ವರದಿಯನ್ನು ಕೊಟ್ಟರು. 16 ಗ್ರಾಮ ಸಾಹಿತ್ಯ ಸಂಭ್ರಮ ಇವತ್ತಿಗೆ ಸಂಪನ್ನಗೊಳ್ತಾ ಇದೆ. ಇಲ್ಲಿಗೆ 16 ಸಾಹಿತ್ಯ ಸಂಭ್ರಮ ಇವತ್ತಿಗೆ ಸಂಪನ್ನಗೊಳ್ತಾ ಇದೆ. ಈ 16 ಸಾಹಿತ್ಯ ಸಂಭ್ರಮ ಕಾರ್ಯಕ್ರಮ ಕಳೆದ 2 ವರ್ಷಗಳಿಂದ ನಿರಂತರವಾಗಿ ನಡೀತಾ ಇದೆ. ಪ್ರತಿ ತಿಂಗಳು ಮಾರ್ಚ್, ಏಪ್ರಿಲ್, ಮೇ ಈ 3 ತಿಂಗಳು ನಾವು ಕಾರ್ಯಕ್ರಮ ಮಾಡಲಿಕ್ಕೆ ನಮಗೆ ಆಗೋದಿಲ್ಲ. ಉಳಿದ 9 ತಿಂಗಳು ನಾವು ಕಾರ್ಯಕ್ರಮ ಸಾಧಾರಣ ಮಾಡ್ತೇವೆ. ಈ 16 ಕಾರ್ಯಕ್ರಮದಲ್ಲಿ ಈವರೆಗೆ ಈ ವೇದಿಕೆಯಲ್ಲಿ 1143 ವಿದ್ಯಾರ್ಥಿಗಳಿಗೆ ನಾವು ಬೇರೆ ಬೇರೆ ಗೋಷ್ಠಿಗಳಲ್ಲಿ ವೇದಿಕೆಯನ್ನು ಕೊಟ್ಟಿದ್ದೇವೆ. ಕವಿಗೋಷ್ಠಿ ಇರ್ಬೋದು, ಕಥಾಗೋಷ್ಠಿ ಇರ್ಬೋದು, ಪ್ರವಾಸ ಕಥನ ಇರ್ಬೋದು, ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮ ಇರ್ಬೋದು. ಈ ರೀತಿಯಲ್ಲಿ 1143 ವಿದ್ಯಾರ್ಥಿಗಳಿಗೆ ವೇದಿಕೆಯನ್ನು ಕೊಟ್ಟಂಥ ಸಾರ್ಥಕ್ಯ. ಮತ್ತು 16 ಕಾರ್ಯಕ್ರಮದಲ್ಲಿ 101 ಸಾಧಕರನ್ನು ನಾವು ಗುರುತಿಸಿರುವಂತಹ ಸಾರ್ಥಕ್ಯ ಇನ್ನೊಂದು ಕಡೆ ಆದರೆ, ಈವರೆಗೆ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನೇ ವಹಿಸದೇ ಇರುವಂತಹ ಸಾಹಿತ್ಯ ಆಸಕ್ತರು 65 ಆಸಕ್ತ ಸಾಹಿತಿಗಳಿಗೆ ನಾವು ವೇದಿಕೆಯನ್ನು ನೀಡಿದ್ದೇವೆ. ಅವರಿಗೆ ಕವಿಗೋಷ್ಠಿಯ ಅಥವಾ ಕಥಾಗೋಷ್ಠಿಯ ಅಧ್ಯಕ್ಷತೆಯ ಒಂದು ಸವಿಯನ್ನು ನೀಡಿದ ಸಾರ್ಥಕ್ಯ ನಮ್ಮದು. ಮತ್ತು ವಿಶೇಷವಾಗಿ ಈ ಸಾಹಿತ್ಯ ಸಂಭ್ರಮ ಅಂತ ಹೇಳಿದರೆ ಒಂದು ಪ್ರಯೋಗಶಾಲೆ. ಬೇರೆ ಬೇರೆ ಪ್ರಯೋಗಗಳನ್ನು ನಾವು ಮಾಡ್ತಾ ಇರ್ತೇವೆ. ಈವರೆಗೆ ರಾಜ್ಯದಲ್ಲೇ ಮಾಡಿರದಂತಹ ಒಂದು ಕಾರ್ಯಕ್ರಮ ಅಂತ ಹೇಳಿದರೆ ಅದು ಕನ್ನಡದಲ್ಲೂ IAS IPS ಬರೆಯಿರಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಹೇಗೆ ಎದುರಿಸುವುದಂತೇಳಿ ತಿಳ್ಕೊಳ್ಳಿ ಅಂತ ಹೇಳುವಂಥ ನಾವೊಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈವರೆಗೆ ಸುಮಾರು 70ಕ್ಕೂ ಅಧಿಕ ಕಾರ್ಯಕ್ರಮಗಳನ್ನು ಮಾಡಿದ್ದೇವೆ. ಅದರ ಸದುಪಯೋಗವನ್ನು ಸುಮಾರು ಪುತ್ತೂರು ತಾಲೂಕಿನ 20,000 ವಿದ್ಯಾರ್ಥಿಗಳು ಪಡ್ಕೊಂಡಿದ್ದಾರೆ. 20,000 ಅದೊಂದು ಬಹಳ ಹೆಮ್ಮೆ ಮತ್ತು ಅದನ್ನು ಎದೆತಟ್ಟಿ ಹೇಳುವಂಥ ಒಂದು ಗೌರವದ ಕಾರ್ಯಕ್ರಮ. ಅದರ ಫಲಶ್ರುತಿ ಇವತ್ತು ಬರೆದಿದ್ದರೂ ಕೂಡ ಮುಂದಿನ 5 ವರ್ಷ 10 ವರ್ಷದ ನಂತರ ನಮ್ಮ ಪುತ್ತೂರು ತಾಲೂಕಿನಿಂದ ಅನೇಕ IAS IPS ಅಧಿಕಾರಿಗಳಾಗಿ ಹೊರಹೊಮ್ಮುವಾಗ ಅವರು ಪ್ರಥಮ ಬಾರಿ ತಮ್ಮ ಪದವಿಯನ್ನು ಪಡೆಯುವಾಗ ಅವರು ಗೌರವದಿಂದ ಹೇಳಲಿಕ್ಕಿದ್ದಾರೆ, ನಾವು ಪುತ್ತೂರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಹಮ್ಮಿಕೊಂಡಿರುವಂಥ ಕನ್ನಡದಲ್ಲೂ IAS ಬರೆಯಿರಿ ಅಂತ ಹೇಳುವ ಕಾರ್ಯಕ್ರಮದಲ್ಲಿ ನಾವು ಈ ವಿಚಾರವನ್ನು ಮನಗಂಡು IAS ಅನ್ನು ಪ್ರವೇಶ ಪಡೆದಿದ್ದೇವೆ ಅಂತೇಳಿ. ಮತ್ತು ಈ ಸಾಧಕರ ಸನ್ಮಾನ ಅಂತ ಹೇಳುವಾಗ ನಮಗೆ ಸಾಹಿತ್ಯ ಸಮ್ಮೇಳನ ನಡೆಯುವಂಥದ್ದು ವರ್ಷಕ್ಕೆ 1. ಅದರಲ್ಲಿ 10 ಜನರನ್ನು ಮಾತ್ರ ನಮಗೆ ಗುರುತಿಸಲಿಕ್ಕೆ ಅವಕಾಶ ಇರುವಂಥದ್ದು.
ಹಾಗಿರುವಾಗ ಪುತ್ತೂರು ತಾಲೂಕಿನ ಬೇರೆ ಬೇರೆ ಗ್ರಾಮದಲ್ಲಿ ಅನೇಕ ಸಾಧಕರಿದ್ದಾರೆ. ಆ ಸಾಧಕರನ್ನು ಯಾವ ರೀತಿಯಲ್ಲಿ ಯಾವ ಸಂದರ್ಭದಲ್ಲಿ ಗುರುತಿಸುವುದಂತ ಹೇಳಿ ನಾವು ಯೋಚಿಸುವಾಗ ಈ ಒಂದು ಸಾಹಿತ್ಯ ಸಂಭ್ರಮವೇ ಅದಕ್ಕೆ ಸೂಕ್ತ ವೇದಿಕೆ ಅಂತೇಳಿ ಮನಗಂಡು ನಾವು ಈಗಾಗಲೇ 101 ಸಾಧಕರನ್ನು ಸನ್ಮಾನಿಸಿದ್ದೇವೆ. ತಾವೆಲ್ಲ ಗಮನಿಸಿರ್ಬೋದು, ಈ ಅಭಿನಂದನೆ ಅಂತ ಹೇಳಿದರೆ ಅಥವಾ ಸನ್ಮಾನ ಅಂತ ಹೇಳಿದರೆ ಬೇರೆ ಬೇರೆ ಸ್ವರೂಪದಲ್ಲಿ ನಡೀತದೆ. ಆದರೆ ನಮ್ಮ ಸನ್ಮಾನ ಒಂದು ವಿಭಿನ್ನ ರೀತಿಯಲ್ಲಿ ನಡೀತಾ ಇದೆ. ಇದರಲ್ಲಿ ಯಾವುದೇ ಆಡಂಬರಗಳಿಲ್ಲ. ಕೇವಲ ಕನ್ನಡಕ್ಕೆ ಸಂಬಂಧಪಟ್ಟ, ಸಾಹಿತ್ಯಕ್ಕೆ ಸಂಬಂಧಪಟ್ಟ, ಓದಿಗೆ ಸಂಬಂಧಪಟ್ಟ ವಿಚಾರಗಳನ್ನು ಮಾತ್ರ ನಾವು ನಮ್ಮ ಅಭಿನಂದನಾ ಕಾರ್ಯಕ್ರಮದಲ್ಲಿ ನಾವು ನೀಡ್ತಾ ಇದ್ದೇವೆ. ಹಣ್ಣು ಹಂಪಲು ಫಲಪುಷ್ಪಗಳ ಬದಲಿಗೆ ಪುಸ್ತಕವನ್ನೇ ನಾವು ಅರ್ಪಿಸ್ತಾ ಇದ್ದೇವೆ. ಮತ್ತು ಪೇಟ, ಕನ್ನಡದ ಪೇಟವೇ ಕನ್ನಡದ ಶಾಲಿನ ಒಂದು ಗೌರವವನ್ನೇ ನಾವು ನೀಡ್ತಾ ಇದ್ದೇವೆ. ಜೊತೆಗೆ ಸಾಹಿತ್ಯದಲ್ಲಿ ಆಸಕ್ತಿ ಇಲ್ಲದ ಮಕ್ಕಳನ್ನು ಯಾವ ರೀತಿ ಕರ್ಕೊಂಡು ಬರೋದಂತ ಹೇಳಿ ಯೋಚಿಸುವಾಗ ಪ್ರವಾಸ ಕಥನ ಮತ್ತು ನನ್ನ ಆಪ್ತಮಿತ್ರ ಅಂತ ಹೇಳುವಂಥ ಒಂದು ಹೊಸ ಯೋಜನೆ ಕೂಡ ನಮ್ಮ ಮನಸ್ಸಿಗೆ ಬಂದು ಅದನ್ನು ಕೂಡ ನಾವು ಅಳವಡಿಸಿದ್ದೇವೆ. ಅದು ಬಹುತೇಕ ಯಶಸ್ವಿಯತ್ತ ದಾಪುಗಾಲಿಡ್ತಾ ಇದೆ. ಹಿಂದಿನ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತರಾಗಿರುವಂತಹ ಮನ್ಮಥ್ ಶೆಟ್ಟಿಯವರು ಒಂದು ಸೂಚನೆ ಕೊಟ್ಟರು. ನನ್ನ ನೆಚ್ಚಿನ ಸ್ನೇಹಿತ, ನನ್ನ ಗೆಳೆಯನ ಬಗ್ಗೆ ಬರಿಬಾರ್ದು ಯಾಕೆ ಅಂತೇಳಿ ಅದನ್ನು ಕೂಡ ಅಳವಡಿಸಿದ್ದೇವೆ. ನನ್ನ ಆಪ್ತಮಿತ್ರ ಅಂತ ಹೇಳುವಂಥ ಹೊಸ ಗೋಷ್ಠಿಯನ್ನೇ ಪ್ರಾರಂಭ ಮಾಡಿದ್ದೇವೆ. ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ನಾವು ನನ್ನ ನೆಚ್ಚಿನ ಶಿಕ್ಷಕ ಅಂತ ಹೇಳುವಂಥ ಒಂದು ಹೊಸ ಒಂದು ಲೇಖನ ವಾಚನ ಒಂದು ಗೋಷ್ಠಿಯನ್ನು ಕೂಡ ನಾವು ಆಯೋಜನೆ ಮಾಡಲಿಕ್ಕಿದ್ದೇವೆ. ಯಾಕಂತ ಹೇಳಿದರೆ ನಮಗೆ ಯಾವ ರೀತಿಯಲ್ಲಿ ನನ್ನ ಬೆಸ್ಟ್ ಫ್ರೆಂಡ್, ನನ್ನ ಆಪ್ತಮಿತ್ರ ಇದ್ದಾನ, ಅದೇ ರೀತಿ ನಮಗೂ ಕೂಡ ಒಬ್ಬರು ನೆಚ್ಚಿನ ಶಿಕ್ಷಕ ಇರ್ತಾನೆ. ಆ ಶಿಕ್ಷಕರನ್ನು ಕೂಡ ಆ ವಿದ್ಯಾರ್ಥಿ ಗುರುತಿಸಬೇಕು ಮತ್ತು ಆ ಶಿಕ್ಷಕರ ಬಗ್ಗೆ ಕೂಡ ಬರಿಬೇಕು ಅಂತೇಳುವ ನಿಟ್ಟಿನಲ್ಲಿ ಈ ಯೋಜನೆಯನ್ನು, ಈ ಗೋಷ್ಠಿಯನ್ನು ಪ್ರಾರಂಭ ಮಾಡಲಿಕ್ಕಿದ್ದೇವೆ. ಹೀಗಿರುವಾಗ ಪ್ರವಾಸ ಕಥನ, ನನ್ನ ಆಪ್ತಮಿತ್ರ ಮತ್ತು ನನ್ನ ನೆಚ್ಚಿನ ಶಿಕ್ಷಕ, ಇದು ಮೂರು ಕೂಡ ಯಾರಿಗೆ ಸಾಹಿತ್ಯದಲ್ಲಿ ಆಸಕ್ತಿ ಇಲ್ವೋ ಅವರು ಕೂಡ ಸಾಹಿತಿಗಳ ಆಗ್ಬೋದು ಅಂತ ಹೇಳುವಂಥ ಒಂದು ಆಶಯ ನಮ್ಮದಾಗಿದೆ. ಅದನ್ನು ಕೂಡ ಬಹಳ ಯಶಸ್ವಿಯಾಗಿ ನಾವು ಪೂರೈಸ್ತಾ ಇದ್ದೇವೆ. ಮತ್ತು ಈ ಕಾರ್ಯಕ್ರಮ ನಡಿಬೇಕಿದ್ರೆ ನಮಗೆ ಸರ್ಕಾರದ ಯಾವುದೇ ರೀತಿಯ ಸವಲತ್ತುಗಳಿಲ್ಲ, ರಾಜಾಶ್ರಯ ಇಲ್ಲ. ಅದರ ಬದಲಿಗೆ ನಮಗೆ ಒದಗಿರುವಂಥವರು ಹೊರನಾಡ ಕನ್ನಡಿಗರಾಗಿರುವಂತಹ ಶ್ರೀಯುತ ಮಿತ್ರಂಪಾಡಿ ಜಯರಾಮ್ ರೈ ಅಬುದಾಬಿ ಅವರು. ಅವರ ಈ ಒಂದು ಮಹಾಪೋಷಕತ್ವದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ನಡೆಸಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಪಡ್ತಾ ಇದ್ದೇನೆ. ಮತ್ತು ಈ ಕಾರ್ಯಕ್ರಮದ ಎಲ್ಲ ಯಶಸ್ಸು ಕೇವಲ ನನ್ನದು ಮಾತ್ರ ಅಲ್ಲ. ನಾನು ಅಧ್ಯಕ್ಷ ನೆಪ ಮಾತ್ರಕ್ಕೆ ಮಾತ್ರ, ಆದರೆ ನನ್ನ ಜೊತೆಗೆ ನನ್ನ ತಂಡ, ನಮ್ಮ ಸಾಹಿತ್ಯ ಪರಿಷತ್ತಿನ ತಂಡ ಬಹಳ ಬಲಿಷ್ಠವಾಗಿದೆ. ಶ್ರೀಯುತ ನಾರಾಯಣ ಕುಂಬ್ರ ಅವರು ಸಂಚಾಲಕರು, ಸಂಘಟನಾ ಚತುರರು, ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಮತ್ತು ಇಲ್ಲಿ ಸಭಾಂಗಣದ ಮುಂಭಾಗದಲ್ಲಿ ಕುಳಿತಿರುವವರು ಶ್ರೀಕಲಾ ಅವರು ಇರ್ಬೋದು, ಅಪೂರ್ವ ಕಾರಂತ ಇರ್ಬೋದು, ನಮ್ಮ ಜಗದೀಶ್ ಅವರು ಇರ್ಬೋದು, ಸುಪ್ರೀತಾ ಚರಣ ಇರ್ಬೋದು, ಈ ರೀತಿ ಅದೇ ರೀತಿ ಇಲ್ಲಿ ಹಿಂದೆ ಯಾರಾದರೂ ಇರ್ಬೋದು, ಅಥವಾ ಪರಮೇಶ್ವರಿ ಅವರು ಕೂಡ, ಶ್ರೇಯಾ ಅವರು ಕೂಡ, ಶ್ರೇಯಾ ಅವರು ಇಲ್ಲಿ ಬನ್ನಿ ಒಮ್ಮೆ, ಸುನೀತಾ ಶ್ರೀರಾಮ್ ಕೊಯ್ಲಾ ಅವರು ಕೂಡ ಇದ್ದಾರೆ. ಇವರೆಲ್ಲ ನಿರಂತರ ಶ್ರಮ ಪಡುವ ಕಾರಣ ಮಾತ್ರ ಈ ಕಾರ್ಯಕ್ರಮ ಯಶಸ್ಸಾಗ್ತಾ ಇದೆ. ಮತ್ತು ನಮ್ಮ ಎಲ್ಲ ಕಾರ್ಯಕ್ರಮವನ್ನು ನೋಡಿ ಗಮನಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸುವವರು ನಮ್ಮ ಪುತ್ತೂರಿನ ಹಿರಿಯ ಸಾಹಿತಿಗಳಾಗಿರುವಂಥ ಶ್ರೀಯುತ ನಾರಾಯಣ ರೈ ಕುಕ್ಕುಳ್ಳಿ ಅವರು. ಅವರ ಆಶೀರ್ವಾದ ಮತ್ತು ಅವರ ಒಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಅವರ ಒಂದು ಮೆಚ್ಚುಗೆಯ ಮಾತು ಕೂಡ ನಮಗೆ ಬಹಳ ಹುಮ್ಮಸ್ಸನ್ನು ನೀಡ್ತಾ ಇದೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಇನ್ನೂ ಶಕ್ತಿಯನ್ನು ತುಂಬಿದವರು ಕ್ಷೇತ್ರ ಶಿಕ್ಷಣಾಧಿಕಾರಿಗಳು, ಶಿಕ್ಷಣ ಇಲಾಖೆ. ಅವರ ಸಹಕಾರ ಇಲ್ಲದಿದ್ದರೆ ನಮಗೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅವರ ಒಂದು ಈ ಕಾರ್ಯಕ್ರಮದಲ್ಲಿ ನಮಗೆ ನೀಡಿರುವಂಥ ಸಹಕಾರ ಕೂಡ ಬಹಳ ಗೌರವಯುತವಾಗಿದೆ. ಅದೇ ರೀತಿ ಈ ಶಾಲೆಯ SDMCಯ ಸರ್ವ ಸದಸ್ಯರು, ಅಧ್ಯಕ್ಷರಿರ್ಬೋದು, ಈ ಶಾಲೆಯ ಅಧ್ಯಾಪಕರಿರ್ಬೋದು, ಮತ್ತು ಪುಟಾಣಿ ಮಕ್ಕಳಿರ್ಬೋದು, ನಿಮ್ಮ ಉತ್ಸಾಹಕ್ಕೂ ಕೂಡ ನಾನು ಶರಣಾಗಿದ್ದೇನೆ. ಮತ್ತು ಈ ಗ್ರಾಮ ಪಂಚಾಯತ್ ನೆರಿಮೊಗ್ರು ಹಾಗೂ ಶಾಂತಿಗೋಡು, ಈ ಉಭಯ ಗ್ರಾಮಕ್ಕೆ ಪಂಚಾಯತ್, ನೆರಿಮೊಗ್ರು ಗ್ರಾಮ ಪಂಚಾಯತ್, ಇದರ ಅಧ್ಯಕ್ಷರು, PDO ಮತ್ತು
ಸರ್ವ ಸದಸ್ಯರಿಗೂ ನಾನು ಆಭಾರಿಯಾಗಿದ್ದೇನೆ. ನಿಮ್ಮ ಸಹಕಾರವನ್ನು ಕೂಡ ನಾನು ತುಂಬ ಗೌರವಯುತವಾಗಿ ಸ್ಮರಿಸ್ತಾ ಇದ್ದೇನೆ. ಸುಧಾಕರ್ ಕುಲಾಲ್ ಅವರು ಹಿಂದಿನ ಗ್ರಾಮ ಸಾಹಿತ್ಯ ಸರ್ವೆಯಲ್ಲಿ ಮುಂಡೂರಲ್ಲಿ ನಡೆದ ಗ್ರಾಮದಲ್ಲಿ ಕೂಡ ನಮಗೆ ಆಶ್ವಾಸನೆಯನ್ನು ನೀಡಿದರು. ನಮ್ಮ ಗ್ರಾಮಕ್ಕೆ ಬನ್ನಿ, ಸರ್ವ ರೀತಿಯ ಸಹಕಾರವನ್ನು ನೀಡ್ತೇನೆ ಅಂತೇಳಿ. ಅದು ಕೇವಲ ಮಾತಿಗೆ ಸೀಮಿತವಾಗಿರದೆ ಕೃತಿಯಲ್ಲೂ ಕೂಡ ಅವರು ಸಂಪೂರ್ಣವಾಗಿ ನಮ್ಮ ಜೊತೆಗೆ ತೊಡಗಿಸಿಕೊಂಡಿದ್ದಾರೆ ಸರ್. ನಮಗೆ ನಿಜವಾಗಿಯೂ ನಾವು ಸಾಹಿತ್ಯ ಪರಿಷತ್ ಆಭಾರಿಯಾಗಿದೆ. ಮತ್ತು ಇವತ್ತು ತಾವು ಗಮನಿಸಿರ್ಬೋದು, ಬೆಳಗಿನ ಒಂದು ವಿಶೇಷ ಮೆರವಣಿಗೆ ಕೊನೆಯ ಕ್ಷಣ ತನಕ ನಮಗೆ ಬಹಳ ಹೆದರಿಕಿತ್ತು. ಈ ಮಳೆ ಬಂದರೆ ವಿದ್ಯಾರ್ಥಿಗಳು ಒದ್ದೆ ಆಗ್ತಾರೆ, ಅವರಿಗೆ ಮತ್ತೆ ಸಮಸ್ಯೆ ಆಗಬಾರ್ದು ಅಂತೇಳಿ. ಆದರೆ ಶ್ರೀಯುತ ಕೃಷ್ಣರಾಜ್ ಜೈನರು ಬಹಳ ಒಂದು ಧೈರ್ಯದಲ್ಲಿ ಯಾವುದೇ ರೀತಿಯ ನಮ್ಮ ಕಾರ್ಯಕ್ರಮಕ್ಕೆ ಯಾವುದೇ ತೊಂದರೆ ಆಗುವುದಿಲ್ಲ, ಬನ್ನಿ ನೀವು ಕಾರ್ಯಕ್ರಮವನ್ನು ಅದ್ಧೂರಿಯಾಗಿ ಮಾಡುವ ಅಂತೇಳಿ ಆ ನಿಟ್ಟಿನಲ್ಲಿ ಅವರ ಮಾತಿನ ಭರವಸೆಯಲ್ಲಿ ನಾವು ಕಾರ್ಯಕ್ರಮವನ್ನು ಅಲ್ಲಿಂದ ಮೆರವಣಿಗೆಯಲ್ಲಿ ಕರ್ಕೊಂಡು ಬಂದು ಇಲ್ಲಿ ತಲುಪುವಾಗ ಬಹಳ ಒಂದು ಸುಂದರವಾದಂಥ ಒಂದು ಮಳೆ ಕೂಡ ಆಯಿತು, ಪುಷ್ಪವೃಷ್ಟಿ ಆಯಿತು. ಅದು ಕೂಡ ಪ್ರಕೃತಿಯ ಒಂದು ಸಹಕಾರ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಮತ್ತು ಈ ಕಾರ್ಯಕ್ರಮದ ಇನ್ನೊಂದು ಮುಖ್ಯ ವಿಚಾರ ಏನಂತ ಹೇಳಿದರೆ, ನೀವೆಲ್ಲ ಸಾಹಿತ್ಯ ಸಮ್ಮೇಳನವನ್ನು ನೋಡಿರ್ಬೋದು, ಹಿರಿಯರು, ಮಕ್ಕಳಿಗೆ ಅನುಭವ ಇರಲಿಕ್ಕಿಲ್ಲ, ಟೀಚರ್ಸ್ ನೋಡಿರ್ಬೋದು. ಯಾವುದೇ ಸಾಹಿತ್ಯ ಸಮ್ಮೇಳನ ಅಂತೇಳಿದರೆ ಆಸಕ್ತಿ ಇರುವ ಒಂದು 20 ಜನ ಅಥವಾ ವ್ಯಕ್ತಿಗಳು ಎದುರು ಕೂತ್ಕೊಳ್ತಾರೆ, ಹಿಂದೆ ಒಂದು 300-400 ವಿದ್ಯಾರ್ಥಿಗಳನ್ನು ಸೇರಿಸ್ತಾರೆ. ಭರದಲ್ಲಿ ನಮ್ಮ ಸಭಾಂಗಣ ತುಂಬಿರ್ತದೆ. ಆದರೆ ಅದಕ್ಕೆ ಅಪವಾದ ಎಂಬಂತೆ ನಮ್ಮ ಗ್ರಾಮ ಸಾಹಿತ್ಯ ಸಂಭ್ರಮ ವಿಭಿನ್ನವಾಗಿ ನಡೀತಾ ಇದೆ. ಆಸಕ್ತಿ ಇರುವಂಥ ವಿದ್ಯಾರ್ಥಿಗಳನ್ನು ಮಾತ್ರವೇ ನಾವು ಇಲ್ಲಿ ಕರ್ಕೊಂಡು ಬರಲಿಕ್ಕೆ ಅಧ್ಯಾಪಕರಲ್ಲಿ ವಿನಂತಿ ಮಾಡ್ತೇವೆ. ಒಂದು ಶಾಲೆಯಿಂದ ಕವಿಗೋಷ್ಠಿಗೆ 5, ಕಥಾಗೋಷ್ಠಿಗೆ 5 ಮತ್ತು ಪ್ರವಾಸ ಕಥನಕ್ಕೆ 5 ವಿದ್ಯಾರ್ಥಿಗಳು, ನನ್ನ ನೆಚ್ಚಿನ ಮಿತ್ರ, ನನ್ನ ಆಪ್ತ ಮಿತ್ರಕ್ಕೆ 5 ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ 7ರಿಂದ 10 ವಿದ್ಯಾರ್ಥಿಗಳನ್ನು ಕಳಿಸ್ಲಿಕ್ಕೆ ಹೇಳ್ತೇವೆ. ಕೆಲವು ಶಾಲೆಯಲ್ಲಿ ಆಸಕ್ತಿ ಇಲ್ಲದೆ 1 ವಿದ್ಯಾರ್ಥಿಗಳನ್ನು ಕಳಿಸಿದರೂ ಸಹ ನಾವು ಗೌರವಪೂರ್ವಕವಾಗಿ ಸ್ವೀಕರಿಸ್ತೇವೆ. ಅಂದರೆ ಆಸಕ್ತಿ ಇಲ್ಲದ 25 ವಿದ್ಯಾರ್ಥಿಗಳನ್ನು ಕಳಿಸಿ ಇಲ್ಲಿ ಕುರ್ಚಿಯನ್ನು ಭರ್ತಿ ಮಾಡುವಂಥದ್ದು ಆಸಕ್ತಿ ನಮಗೆ ಖಂಡಿತ ಇಲ್ಲ. ಕೆಲವು ಶಾಲೆಯಲ್ಲಿ ಅಧ್ಯಾಪಕರ ಆಸಕ್ತಿಯಲ್ಲಿ, ಸರ್ ನಮ್ಮ ಕಾರ್ಯಕ್ರಮದಲ್ಲಿ ಕವಿಗೋಷ್ಠಿಯಲ್ಲಿ 7 ಜನ ಭಾಗಿಯಾಗ್ತಾರೆ ಅಂತೇಳಿ ಹೆಸರು ಬಂದಿದೆ, ಮತ್ತು ನನ್ನ ಆಪ್ತ ಮಿತ್ರದಲ್ಲಿ 8 ವಿದ್ಯಾರ್ಥಿಗಳು ಬಂದಿದ್ದಾರೆ ಅಂತೇಳಿ ಅವರನ್ನು ಸಹ ನಾವು ಸ್ವೀಕರಿಸ್ತೇವೆ. ಅಂದರೆ ಆದಷ್ಟು ಜನರನ್ನು, ಆಸಕ್ತ ಮಕ್ಕಳನ್ನು ನಾವು ಇಲ್ಲಿ ಕರ್ಕೊಂಡು ಸಾಹಿತ್ಯ ಪರಿಷತ್ತು ಜನಸಾಮಾನ್ಯರ ಪರಿಷತ್ ಅಂತ ಹೇಳುವ ನಿಟ್ಟಿನಲ್ಲಿ ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ಡಾಕ್ಟರ್ ಮಹೇಶ್ ಜೋಶಿಯವರ ಆಶಯ, ಅದನ್ನು ನಾವು ಈಡೇರಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೇವೆ. ಮತ್ತು ಇದಕ್ಕಿಂತ ಹಿಂದೆ ನಾವು ಅನೇಕ ಕಾರ್ಯಕ್ರಮಗಳನ್ನು ಮಾಡುವಾಗ ಕೂಡ ಪುತ್ತೂರು ತಾಲೂಕಿನ 700 ವಿದ್ಯಾರ್ಥಿಗಳಿಗೆ ಹಿಂದಿನ ವರ್ಷ ಗಣರಾಜ್ಯೋತ್ಸವ ಕಾರ್ಯಕ್ರಮ ಆಯಿತು. ಪುತ್ತೂರು ತಾಲೂಕಿನಲ್ಲಿರುವಂಥ 700 ವಿದ್ಯಾರ್ಥಿಗಳಿಗೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನವನ್ನು ಕೂಡ ನಾವು ಶಾಲಾ ಮಟ್ಟದ ವಿದ್ಯಾರ್ಥಿಗಳಿಗೂ ಅಂದರೆ ವಿಜೇತರಿಗೂ ಕೂಡ ನೀಡಿದ್ದೇವೆ. ಇದರ ಉದ್ದೇಶ ಇಷ್ಟೇ, ಆದಷ್ಟು ಸಂಖ್ಯೆಯಲ್ಲಿ ಸಾಹಿತ್ಯ ಪರಿಷತ್ತಿನ ಜೊತೆಗೆ ನೀವು ಪುಟಾಣಿ ವಿದ್ಯಾರ್ಥಿಗಳು ಸೇರಿಕೊಳ್ಬೇಕು, ಸಾಹಿತ್ಯದಲ್ಲಿ ಆಸಕ್ತಿಯನ್ನು ಮೂಡಿಸಬೇಕು, ಮುಂದಿನ ದಿನದಲ್ಲಿ ನೀವು ದೊಡ್ಡ ಸಾಹಿತಿಗಳಾಗಿ ಹೊರಹೊಮ್ಮಬೇಕಂತ ಹೇಳುವಂಥ ಆಶಯ. ಈಗಾಗಲೇ ನಮ್ಮ ಮುಖ್ಯ ಗುರುಗಳಾಗಿರುವಂಥ ಶ್ರೀಲತಾ ಮೇಡಮ್ ಅವರು ಹೇಳಿದ್ರು, ನಮ್ಮ ಶಾಂತಿಗೋಡು ನೆರಿಮಗುರು ಗ್ರಾಮದ ಮಾಣಿಕ್ಯ ಅಂಥೇಳಿ. ನಿಮಗೆ ಯಾವುದೇ ರೀತಿಯ ಕಲ್ಪನೆ ಇರಲಿಕ್ಕಿಲ್ಲ. ಈಗ ಇಲ್ಲಿ ಒಬ್ಬರು ಬಿಳಿ ಗಡ್ಡೆದವರೊಬ್ಬರು ಕೂತ್ಕೊಂಡಿದ್ರು, ಅಜ್ಜ ನೋಡಿದ್ದೀರಾ ನೀವು? ಶ್ರೀಯುತ ಲಕ್ಷ್ಮೀಶ ತೋಲ್ಪಾಡಿ ಅಂತೇಳಿ. ಅವರು ನಮ್ಮ ಕರ್ನಾಟಕ ರಾಜ್ಯದ ದೊಡ್ಡ ಸಾಹಿತಿಗಳು. ಅಂಥ ಸಾಹಿತಿಗಳು ಇರುವಂಥ ಈ ಗ್ರಾಮದಲ್ಲಿ ನೀವು ಹುಟ್ಟಿರುವಂಥದ್ದು ಅಥವಾ ನೀವು ಕಲಿತಾ ಇರುವಂಥದ್ದು ನಿಮ್ಮ ಭಾಗ್ಯ. ಅದೇ ರೀತಿ ಅವರು ಪುತ್ತೂರು ತಾಲೂಕಲ್ಲಿರುವಂಥದ್ದು ನಮ್ಮ ಭಾಗ್ಯ. ಹೇಗೆ ಡಾಕ್ಟರ್ ಶಿವರಾಮ್ ಕಾರಂತರು ಇಲ್ಲಿ ಕೃಷಿಯಲ್ಲಿ ತಮ್ಮ ಸಾಹಿತ್ಯದಲ್ಲಿ ಕೃಷಿಯನ್ನು ಯಾವ ರೀತಿ ಮಾಡಿದ್ರೋ, ಪುತ್ತೂರು ತಾಲೂಕಿಗೆ ಒಂದು ಕರ್ನಾಟಕಕ್ಕೆ ಜ್ಞಾನಪೀಠ ಪ್ರಶಸ್ತಿಯನ್ನು ಯಾವ ರೀತಿ ತಂದುಕೊಟ್ರೋ, ಅದೇ ರೀತಿಯಲ್ಲಿ ಶ್ರೀಯುತ ಲಕ್ಷ್ಮೀಶ ತೋಲ್ಪಾಡಿಯವರು ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ನಮ್ಮ ಕರ್ನಾಟಕಕ್ಕೆ ತಂದುಕೊಟ್ಟಂತಹ ಮಹನೀಯರು. ಭಾರತ ಸರ್ಕಾರ ನೀಡುವಂಥ ಪದ್ಮಶ್ರೀ, ಪದ್ಮವಿಭೂಷಣ ಪ್ರಶಸ್ತಿ ಯಾವ ಗೌರವವನ್ನು ಪಡೀತದೋ ಅದೇ ಗೌರವ, ಸಮಾನ ಗೌರವ ಪ್ರಾಪ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ನೀಡುವಂಥ ಪ್ರಶಸ್ತಿ ಅದು, ಭಾರತ ಸರ್ಕಾರ ನೀಡುವಂಥ ಪ್ರಶಸ್ತಿ ಅದು. ಅದರಿಂದಾಗಿ ನಾವೆಲ್ಲ ಅವರು ಅಂತಹ ಒಂದು ದೊಡ್ಡ ಸಾಹಿತಿಗಳು ಈ ಕಾರ್ಯಕ್ರಮದಲ್ಲಿ ಬಂದಿದ್ದರು. ಅದೇ ರೀತಿಯಲ್ಲಿ ಈ ಗ್ರಾಮದ ಸಾಧಕರನ್ನು ಗೌರವಿಸಿದ್ರು ಅಂತ ಹೇಳಿದರೆ, ಈ ಗೌರವವನ್ನು ಪಡೆದಿರುವಂಥ ಸಾಧಕರು ನೀವು ಧನ್ಯ. ಅದೇ ರೀತಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಧನ್ಯ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಶ್ರೀಯುತ ಲಕ್ಷ್ಮೀಶ ತೋಲ್ಪಾಡಿಯವರಿಗೂ ಕೂಡ ನಾನು
ಗೌರವಪೂರ್ವಕವಾಗಿ ಅವರ ಮಾರ್ಗದರ್ಶನ, ಅವರ ಉಪಸ್ಥಿತಿಯನ್ನು ಕೂಡ ನಾನು ಗೌರವಪೂರ್ವಕವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯ ನುಡಿಯನ್ನು ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ. ಸಿರಿಗನ್ನಡಂ ಗೆಲ್ಗೆ. ನಮ್ಮ ಪ್ರಯತ್ನವು ಸದಾ ವಂದನೆಗಳನ್ನು ಅರ್ಪಿಸುತ್ತಾ, ಸಾಧನೆಯೇ ಮಾತಾಗಬೇಕೇ ಹೊರತು ಮಾತನಾಡುವುದೇ ಸಾಧನೆಯಾಗಬಾರದು ಎಂದು ಹೇಳುತ್ತಾ ಇವತ್ತಿನ ಈ ಒಂದು ಚಂದದ ಸಭಾ ಕಾರ್ಯಕ್ರಮಕ್ಕೆ ವಸ್ತುನಿಷ್ಠತೆ, ವಿಶ್ವಾಸಾರ್ಹತೆ, ನಿಖರತೆಗಾಗಿ ನೋಡ್ತಾ ಇರಿ ನ್ಯೂಸ್ ಪುತ್ತೂರು, ಜನಮನದ ಪ್ರತಿಧ್ವನಿ.